ಒಬ್ಬ ಗಂಡ ಹೆಂಡತಿ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇರ್ತಾರೆ. ಗಂಡ ಕೆಲಸಕ್ಕೆ ಹೊರಡ್ತಾನೆ. ಕೆಲಸಕ್ಕೆ ಹೋಗುವಾಗ ಹೆಂಡತಿಗೆ ಹೇಳ್ತಾನೆ, ನಾನು 10 ಲಕ್ಷ ರೂಪಾಯಿ ತಗೊಂಡಿದ್ದೇನೆ ಬ್ಯಾಂಕಿಗೆ ಕಟ್ಟಲಿಕ್ಕೆ. ಹಾಗೆ ಹೆಂಡತಿ ಹೇಳ್ತಾಳೆ, ಬೇಡ 10 ಲಕ್ಷ ಬೇಡ, ಇವತ್ತು 1 ಲಕ್ಷ ಕಟ್ಟಿದರೆ ಸಾಕಂತ. ಸರಿ ಅಂತ 9 ಲಕ್ಷ ವಾಪಸ್ ಬೀರಲ್ಲಿ ಇಟ್ಟು 1 ಲಕ್ಷ ತಗೊಂಡು ಹೋಗ್ತಾನೆ. ದಾರಿಯಲ್ಲಿ ಹೋಗುವಾಗ ಅದನ್ನು ಯಾರೋ ಕತ್ಕೊಂಡು ಹೋಗ್ತಾರೆ. ಹಿ ಈಸ್ ಹ್ಯಾಪಿ ಅಲ್ವಾ, ಭಾರಿ ಖುಷಿ ಆಗ್ತದೆ. ಯಾಕೆ? 9 ಲಕ್ಷ ಉಳಿತಲ್ಲ, ಹೆಂಡತಿಯ ಮಾತು ಕೇಳಬೇಕಾಗಾದ್ರೆ ಅಲ್ವಾ. ಸೊ ಇನ್ನೊಂದು ಕಡೆ ಇನ್ನೊಬ್ಬ ಫ್ರೆಂಡನ್ನು ನೋಡ್ಲಿಕ್ಕೆ ಹೋಗ್ತಾನೆ. ಅವನು ಬೇಜಾರಲ್ಲಿ ಕೂತಿರ್ತಾನೆ. ಬೇಜಾರಲ್ಲಿ ಕೂತ ಫ್ರೆಂಡ್ ಹತ್ರ ಹೋಗಿ ಕೇಳ್ತಾನೆ, ಏನು ಮಾರೆ ಭಾರಿ ಬೇಜಾರಲ್ಲಿ ಕೂತಿದ್ಯಾ? ನನ್ನ ದೊಡ್ಡಪ್ಪ ತೀರಿ ಹೋದರು. ಯಾವಾಗ? ದೊಡ್ಡಪ್ಪ ತೀರಿ ಹೋಗಿ ಒಂದು 6 ತಿಂಗಳಾಯಿತು. ಸ್ವಲ್ಪ 6 ತಿಂಗಳು ತೀರಿ ಹೋಗಿ ಈಗಲೂ ನೀನು ಬೇಜಾರು ಮಾಡ್ಕೊಂಡು ಕೂತಿದ್ಯಲ್ಲ, ಅಷ್ಟು ನಿನಗೆ ಸೆಂಟಿಮೆಂಟಾ? ಹಾಗಲ್ಲ, ದೊಡ್ಡಪ್ಪ ತೀರಿ ಹೋಗಿ ನನಗೆ ಅವರ ಆಸ್ತಿಯ 5 ಕೋಟಿ ರೂಪಾಯಿ ಸಿಕ್ಕಿದೆ. ನನಗೆ ಅವರು ತೀರಿ ಹೋಗಿ ಅವರ ಆಸ್ತಿ 5 ಕೋಟಿ ರೂಪಾಯಿ ಸಿಕ್ತು. ಯೋ ಮಾರಾಯ, 5 ಕೋಟಿ ರೂಪಾಯಿ ದುಡ್ಡು ಸಿಕ್ತು, 5-6 ತಿಂಗಳು ಕಳೀತು, ಇನ್ನೂ ಬೇಜಾರಲ್ಲಿದ್ದೀಯಾ? ಇಲ್ಲ, ಚಿಕ್ಕಪ್ಪ ಇನ್ನೂ ತೀರಿ ಹೋಗಲಿಲ್ಲ, ಅವರು ಹೋದರೆ 10 ಕೋಟಿ ಸಿಗ್ತದೆ ನನಗೆ. ಒಬ್ಬ 1 ಲಕ್ಷ ಕಳ್ಕೊಂಡಿದ್ದಾನೆ, ಆದರೂ ಖುಷಿ. ಇನ್ನೊಬ್ಬ 5 ಕೋಟಿ ಸಿಕ್ಕಿದೆ, ಸ್ಟಿಲ್ ಹೀ ಈಸ್ ಅನ್ಹ್ಯಾಪಿ. ನಮ್ಮ ಆ್ಯಟಿಟ್ಯೂಡ್ ಹಾಗೆ. ನಮ್ಗೆ ಎಷ್ಟಿದ್ರೂ ಸಾಕಾಗೋದಿಲ್ಲ, ನಮ್ಮಲ್ಲಿ ಇರುವುದನ್ನು ನಾವು ನೋಡೋದಿಲ್ಲ. ನಮಗೆ ಹೊರಗಡೆ ಅವರು ಕಲರ್ ಡ್ರೆಸ್ ಹಾಕಿದ್ದಾರೆ, ನಾನು ಹಾಕಬೇಕು. ಅವರು ಕಾರಲ್ಲಿ ಬರ್ತಾರೆ, ನಾನು ಕಾರಲ್ಲಿ ಬರಬೇಕು ಅಲ್ಲ. ನನ್ನ ಪರಿಸ್ಥಿತಿ ಏನು, ನನ್ನ ವ್ಯಾಪ್ತಿ ಒಳಗೆ ನಾನು ಹೇಗೆ ಮಾಡ್ಬೋದು? ಅದಕ್ಕೆ ಸ್ಟೀಫನ್ ಒಬ್ಬರು ಸೈಕಾಲಜಿಸ್ಟ್ ಒಂದು ತತ್ವ ಹೇಳ್ತಾರೆ, 90:10 ಪ್ರಿನ್ಸಿಪಲ್ ಅಂತ. ನಮ್ಮ ಲೈಫಲ್ಲಿ ಏನಾಗ್ತಾ ಇದೆ ಅದಕ್ಕೆ 90% ನಾವೇ ಕಾರಣ. ನಮ್ಮ ಲೈಫಲ್ಲಿ ಏನಾಗ್ತಾ ಇದೆ ಅದಕ್ಕೆ 90% ನಾವೇ ಕಾರಣ. 10% ಮಾತ್ರ ದೇವರು ಅಥವಾ ಥರ್ಡ್ ಎನರ್ಜಿ, ಇನ್ನೊಬ್ಬರು ಕಾರಣ. ಈಗ ಬಸ್ಸಲ್ಲಿ ಬ್ರೇಕ್ ಫೈಲ್ ಆಯಿತು, ಯಾರ ಕಾರಣ? ಅದರಲ್ಲಿ ಯಾರೋ ಒಬ್ಬರು ಸ್ನಾನ ಮಾಡಿ ಬರಲಿಲ್ಲ ಅಲ್ವಾ? ಅಲ್ಲ, ಇಟ್ ಈಸ್ ಸಿಚುವೇಶನ್ ಅಥವಾ ಇನ್ನೊಂದು ಶಕ್ತಿ. ಆದರೆ ಉಳಿದ ನಮ್ಮ ಲೈಫಲ್ಲಿ ಏನು ಆಗ್ತದೆ ಅದಕ್ಕೆ ನಾವೇ ಕಾರಣ. ಅದಕ್ಕೆ ಇಂಪಾರ್ಟೆಂಟ್ ನಾವು ಟೈಮ್ ಮ್ಯಾನೇಜ್ಮೆಂಟ್. ಬೆಳಗ್ಗೆ ಎದ್ದಲ್ಲಿಂದ ರಾತ್ರಿ ಮಲಗುವವರೆಗೆ ನಾವು ಟೈಮನ್ನು ಹೇಗೆ ಯೂಸ್ ಮಾಡಿದ್ದೇವೆ ಅದು ಇಂಪಾರ್ಟೆಂಟ್. ಯಾಕಂದರೆ 24 ಗಂಟೆಯಲ್ಲಿ ನಾವು 8ರಿಂದ 10 ಗಂಟೆ ನಿದ್ದೆ ಮಾಡಿ ಹೋಯಿತು. 8ರಿಂದ 10 ಗಂಟೆ ನಿದ್ದೆ ಮಾಡಿ ಹೋಯಿತು. ಅದರಲ್ಲಿ ಒಂದು 2 ಗಂಟೆ ನಮಗೆ ತಿನ್ನಲಿಕ್ಕೆ ಬೇಕು, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟದ ಖರ್ಚಿಗೆ ಹೋಯ್ತು. ಒಂದು 2 ಗಂಟೆ ಕನ್ನಡಿ ಮುಂದೆ ಕೂತ್ಕೊಳ್ಳಿಕ್ಕೆ ಬೇಕು, ನಮ್ಮ ಸೌಂದರ್ಯವನ್ನು ವೃದ್ಧಿಸಲಿಕ್ಕೆ, ಬಟ್ಟೆ ಹೋಗಲಿಕ್ಕೆ, ಇಸ್ತ್ರಿ ಹಾಕಲಿಕ್ಕೆ, ಡ್ರೆಸ್ಸಿಂಗ್, ಸ್ನಾನ ಮಾಡಲಿಕ್ಕೆಲ್ಲ ಹೋಗ್ತದೆ. ಒಂದು 2 ಗಂಟೆ ವಾಕಿಂಗ್, ಇಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡಲಿಕ್ಕೆ, ಅಲ್ಲಿಂದ ಇಲ್ಲಿ ಹೋಗಿ ಬರಲಿಕ್ಕೆ ಖರ್ಚಾಯಿತು. ಕೊನೆಗೆ ಉಳಿಯುವುದು 8 ಗಂಟೆ ಮಾತ್ರ. ಅದು ನಮ್ಮ ಲೈಫಲ್ಲಿ ನಾವು ಒಂದು ಒಳ್ಳೆಯ ಹೆಸರು ತರಬೇಕು. ಆ ಲೈಫಲ್ಲಿ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ನಮ್ಮ ಏನು 1 2 3 4 5 ಹೇಳಿದ್ನ ಅದನ್ನು ಅಚೀವ್ ಮಾಡಬೇಕು. मूर्ति हे गणराय गणपति बप्पा मोरया। मंगल मूर्ति हे गणराय गणपति बप्पा मोरया। सिंदूरवना चामरकना गणपति बप्पा मोरया। गणपति बप्पा मोरया। पावन चरणा विघ्न निवारणा गणपति बप्पा
बप्पा मोरया। जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ऋषिಗಳ। जय भारत जननीय तनुजाते, जय हे कर्नाटक माते, भूदेविय मकुटದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ। ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ। ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ। ತೈಲಪ ಹೊಯ್ಸಳರಾಡಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ। ವೇದಿಕೆಯಲ್ಲಿರುವ ಗಣ್ಯರನ್ನು ಈ ದಿನ ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿ ನಿಮ್ಮ ಮುಂದಿದ್ದೇನೆ. ಆತ್ಮೀಯರೇ, ಕಳೆದ ಡಿಸೆಂಬರ್ನಲ್ಲಿ ಮಂಗಳೂರಿನ ಪುರಭವನದಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನ ಹಾಗೂ ನಮ್ಮ ಡಿ ಗ್ರೂಪ್ ನೌಕರರ 60ನೇ ವರ್ಷದ ವಜ್ರ ಮಹೋತ್ಸವ ಅದ್ಧೂರಿಯಾಗಿ ನಾವು ಸಂಭ್ರಮ ಆಚರಣೆ ಮಾಡಿದ್ದೇವೆ. ತದನಂತರ ನಾವು ಈ ವರ್ಷ ಒಂದು ಸತ್ಯನಾರಾಯಣ ಪೂಜೆ ಜೂನ್ ತಿಂಗಳಲ್ಲಿ, ಅದೇ ರೀತಿ ಇವತ್ತು ಮಕ್ಕಳನ್ನು ದಕ್ಷಿಣ ಕನ್ನಡ ಜಿಲ್ಲಾ ಡಿ ವರ್ಗ, ಜಿಲ್ಲಾ ಮಟ್ಟದ ಡಿ ವರ್ಗ ಸದಸ್ಯರ ಮಕ್ಕಳನ್ನು ಗುರುತಿಸುವ ಕಾರ್ಯಕ್ರಮ ಇವತ್ತು. ಯಾಕಂದರೆ ನಮ್ಮ ಮಕ್ಕಳು, ನಾವು ಡಿ ವರ್ಗ ಸರ್ಕಾರಿ ನೌಕರ ಕ್ಷೇತ್ರದಲ್ಲಿ ಕೆಳದರ್ಜೆ ನೌಕರರು, ಅದರಿಂದ ನಮ್ಮನ್ನು ನಾವು ಗುರುತಿಸುವ ಈ ಕಾರ್ಯಕ್ರಮವನ್ನು ಕಳೆದ 6 ವರ್ಷಗಳಿಂದ ನಾವು ನಿರಂತರವಾಗಿ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಈ ದಿನ ಕೂಡ ನಾವು ನಮಗೆ ಹಲವು ದಿನಗಳಿಂದ ನಾವು ದಿನವನ್ನು ಇಟ್ಕೊಂಡಿದ್ದೀವಿ. ಆದರೆ ನಮಗೆ ಸೂಕ್ತವಾದ ದಿನ ಸಿಗದ ಇರೋದ ಕಾರಣ ಇವತ್ತು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಜಯಂತಿ ದಿನದಂದು ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಅಂತ ನಮ್ಮೊಂದು ಆಶೆ ಇತ್ತು. ಸದಸ್ಯರು ಇದಕ್ಕೆಲ್ಲರ ಒಪ್ಪಿಗೆಯನ್ನು ನೀಡಿದ್ದಾರೆ. ಕೆಲವರು ಹೇಳಿದರು, ಇದರಲ್ಲಿ ನಾವು ನೌಕರರಲ್ವಾ ಅಂತ. ಹೌದು, ಖಂಡಿತವಾಗಿ ಎಲ್ಲರೂ ನೌಕರರೇ. ಆದರೆ ನಾವು ಡಿ ದರ್ಜೆ ನೌಕರರು ಒಂದು ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನಮಗೆ ಉಳಿದ ದಿನಗಳಲ್ಲಿ ಹೆಚ್ಚಿನ ಕೆಲಸದ ಒತ್ತಡ ಇರುವುದರಿಂದ ನಮಗೆ ಭಾನುವಾರ ಒಂದು ಬಿಡುವು ಇರುವುದು. ಆ ಭಾನುವಾರ ದಿವಸ ನಮ್ಮ ಸದಸ್ಯರು ಹೇಳ್ತಾರೆ, ನಮಗೆ ಒಂದು ದಿವಸ ಕುಟುಂಬದ ಸದಸ್ಯರಿಗೆ ನಮಗೆ ಬಿಡುವು ಮಾಡಬೇಕು. ಅದರಿಂದ ಈ ದಿನವನ್ನು ನಾವು ಆಯ್ಕೆ ಮಾಡಿದ್ದೇವೆ. ಇದು ಒಂದು ಅತ್ಯಂತ ಮಹತ್ವದ ದಿನ. ಇಂದು ವಿಶ್ವದಂತಹ ನಾವು ಕರ್ನಾಟಕ ರಾಜ್ಯದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೋಲಿಯೋ ದಿನಾಚರಣೆ ಕೂಡ ಈ ದಿನ ಆಚರಣೆ ಮಾಡ್ತಾ ಇದ್ದಾರೆ. ಇದೊಂದು ನಮಗೆ ಶುಭ ದಿನವಾಗಿದೆ. ಈ ಸುಂದರ ಕಾರ್ಯಕ್ರಮಕ್ಕೆ ನಾವು ನಮ್ಮ ಸ್ವಾಮೀಜಿಗಳನ್ನು ಕೇಳ್ಕೊಂಡ ರಾಮಕೃಷ್ಣ ಮಠಕ್ಕೆ ನಾವು ಭೇಟಿ ನೀಡಿ ಅವರನ್ನು ಸ್ವಾಮೀಜಿಯನ್ನು ಕೇಳಿಕೊಂಡಾಗ ಅವರು ಖಂಡಿತವಾಗಿ ಬರ್ತೇನೆ, ಇದೊಂದು ಸುವರ್ಣ ಅವಕಾಶ, ನಾನು ನಿಮ್ಮ ಕಾರ್ಯಕ್ರಮಕ್ಕೆ ತಪ್ಪದೆ ಬರ್ತೇನೆ ಅಂತ ಹೇಳಿದ್ದರು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ರಾಮಕೃಷ್ಣ ಮಠದ ಸ್ವಾಮೀಜಿ ಅಂತ ಶ್ರೀ ಏಕಗಮ್ಯಾನಂದಜಿ ಸ್ವಾಮೀಜಿಯವರನ್ನು ತಮ್ಮ ಎಲ್ಲ ಸದಸ್ಯರು ಇಲ್ಲಿರುವ ಎಲ್ಲರ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ.
ಇವರನ್ನು ನಮ್ಮ ನಿವೃತ್ತ ಸಮಿತಿ ಸಂಚಾಲಕರಾದ ಚಂದ್ರ ಶೆಟ್ಟರವರು ತುಳಸಿಯ ಹಾರದೊಂದಿಗೆ ಅವರ ಸ್ಮರಣೆಗೆ ನೀಡಿ ಅವರಿಗೆ ಚಪ್ಪಾಳೆಯೊಂದಿಗೆ ಸ್ವಾಮೀಜಿಯನ್ನು ನಾವು ಬರಮಾಡಿಕೊಳ್ಳೋರು. ಲಂಕಾಪುರವನ್ನು ವಿಜಯಿಸಿದ ಬಳಿಕ ಲಕ್ಷ್ಮಣ ನಾವು ಇಲ್ಲೇ ಇರೋಣ ಎಂದಾಗ ಶ್ರೀರಾಮ ಜನನಿ ಜನ್ಮಭೂಮಿಸ್ಯ ಸ್ವರ್ಗಾದಪಿ ಗರೀಯಸಿ ಎನ್ನುವಂತಹ ತತ್ವಾದರ್ಶದ ಮೂಲಕ ಹೆತ್ತ ತಾಯಿ ಹೊತ್ತ ಭೂಮಿ ಅದು ಸ್ವರ್ಗಕ್ಕಿಂತಲೂ ಹಿರಿದಾದದ್ದು ಶ್ರೇಷ್ಠವಾದದ್ದು ಎನ್ನುವಂತಹ ಜ್ಞಾನವನ್ನು ಪ್ರಸಾರಗೊಳಿಸಿದಂತಹ ಅದ್ಭುತವಾದ ಕಾವ್ಯ ಶ್ರೀಮದ್ ರಾಮಾಯಣ. ರಾಮಾಯಣ ಲೋಕಕ್ಕೆ ಬೆಳಕು, ಒಂದು ದಿಗ್ದರ್ಶನ. ಈ ಜಗತ್ತಿನಲ್ಲಿರುವಂತಹ ಅಂಧಕಾರದ ಹಲವು ಸಮಸ್ಯೆಗಳ, ಅಜ್ಞಾನದ, ಅಧರ್ಮದ, ಅನೀತಿಯ ಕತ್ತಲೆಯನ್ನು ದೂರೀಕರಿಸಿ ಅಲ್ಲಿ ಸುಜ್ಞಾನದ ಪ್ರಭೆಯನ್ನು ಅತ್ಯಂತ ಪ್ರಜ್ವಲವಾಗಿ, ಉಜ್ವಲವಾಗಿ, ಪ್ರಖರವಾಗಿ, ಪ್ರತೀಕ್ಷ್ಣವಾಗಿ ಬೆಳೆಯುವ ಹಾಗೆ ಮಾಡಿದ್ದು ಅದು ರಾಮಾಯಣ ಕಾವ್ಯದ ಹಿರಿಮೆ. ಹಾಗಿರುವಾಗ ಲೋಕಕ್ಕೆ ಬೆಳಕು ಕೊಟ್ಟ ಆದಿಕವಿಯ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ಪ್ರಜ್ವಲಿತೋ ಜ್ಞಾನಮಯ ಪ್ರದೀಪ ಎನ್ನುವ ಆಶಯದೊಂದಿಗೆ ಪಂಚದೀವಿಗೆಗಳ ಪ್ರಜ್ವಲನ ಅತಿಥಿವರೆಣ್ಯರು ಸೇರಿ ತಮ್ಮ ಅಮೃತ ಹಸ್ತಗಳಿಂದ ಪರಮ ಪಾವನವಾಗಿರುವ ದೀವಿಗೆಗೆ ಬೆಳಕು ನೀಡುತ್ತಿದ್ದಾರೆ. ಉದ್ಘಾಟಿಸಿದಂತಹ ಅತಿಥಿಗಳು ಪವಿತ್ರವಾಗಿ ಇರಿಸಲಾಗಿರುವ ಆದಿಕವಿ, ಅಗ್ರಕವಿ ವಿಧೇಯತೆಯಿಂದ, ವಿನಯತೆಯಿಂದ ಆದಿಕವಿಯ ಚರಣಾರವಿಂದಗಳಿಗೆ ಸಮರ್ಪಿಸುವಂತಹ ಪುಷ್ಪದಳಗಳು ಭಕ್ತಿ, ಶ್ರದ್ಧೆ, ವಿನಯತೆ, ಆದರ್ಶಗಳನ್ನು ತುಂಬಿಕೊಂಡಿರುವ ಸೌರಭಯುಕ್ತ ಪುಷ್ಪದಳಗಳನ್ನು ಆದಿಕವಿಯ ಅಡಿದಾವರೆಗಳಿಗೆ ಅತಿಥಿವರೆಣ್ಯರು ಸದ್ಭಕ್ತಿಪೂರ್ವಕವಾಗಿ ಸಮರ್ಪಿಸುತ್ತಿದ್ದಾರೆ. ಆದಿಕವಿ ಕೊಟ್ಟಂತಹ ಆದರ್ಶ ನಾಡಿನೆಲ್ಲೆಡೆ ಬೆಳಗಿ ಬರಲಿ ಎಂಬ ಆಶಯ ನಮ್ಮದು. ಹೇಸ್ತದ್ದಿ ರಾಮಾಯಣಂ. ರಾಮಾಯಣ ರಾಮನ ಕಥಾನಕದ ಮೂಲಕ ಲೋಕಕ್ಕೆ ಆದರ್ಶ ಮೌಲ್ಯಗಳನ್ನು ಕೊಟ್ಟದ್ದು. ರಾಮ ಬೆಲೆ ಪಡೆಯುವಂಥದ್ದು, ನೆಲೆ ಪಡೆಯುವಂಥದ್ದು ರಾವಣನಿಂದ. ಹಾಗಾಗಿ ಯಾವಾಗ ಕತ್ತಲೆ ಇರುತ್ತದೋ ಆಗ ಮಾತ್ರ ಬೆಳಕಿಗೆ ಮಾನ್ಯತೆ, ಗೌರವ. ಹೀಗಿರುವಾಗ ಕತ್ತಲೆ ಬೆಳಕನ್ನು ಜೊತೆಗಿಟ್ಟುಕೊಂಡು ಬೆಳಕು ಹೇಗೆ ವಿಜಯಿಸ್ತದೆ ಎನ್ನುವ ಸಂದೇಶವನ್ನು ಲೋಕಕ್ಕೆ ಕೊಟ್ಟು ಜೀವನ ಮೌಲ್ಯ, ಆದರ್ಶ ಧೋರಣೆ, ಕಾವ್ಯ ಮನೋಧರ್ಮ ಇವುಗಳ ಎಲ್ಲದರ ಮೂಲಕ ಲೋಕವನ್ನು ಹೇಗೆ ನಡೆಸಬೇಕು ಎನ್ನುವಂತಹ ಒಂದು ಸೂಕ್ತವಾದ, ಯುಕ್ತವಾದ ಪಥವನ್ನು ದಾರ್ಶನಿಕ ರೀತಿಯಲ್ಲಿ ತೋರಿಸಿಕೊಟ್ಟವ ವಾಲ್ಮೀಕಿ. ಇವತ್ತು ಅವರ ಜಯಂತಿಯನ್ನು ನಾವು ಆಚರಣೆ ಮಾಡುವಾಗ ಅದಕ್ಕೆ ಸೂಕ್ತವಾದಂತಹ ಅರ್ಥಪೂರ್ಣವಾದ ಒಂದು ಸಂದೇಶ ಬೇಕು ಎನ್ನುವ ಹಂಬಲ ನಮ್ಮದಾಗಿತ್ತು. ಹೀಗಿರುವಾಗ ವಾಲ್ಮೀಕಿ ಜಯಂತಿಗೆ ಒಪ್ಪುವಂತಹ, ಪ್ರಸ್ತುತ ಎನಿಸುವಂತಹ ಆಶೀರ್ವಚನ ಕೊಡಲಿಕ್ಕೆ ಸಾಧ್ಯ ಅದು ಮಂಗಳೂರಿನ ರಾಮಕೃಷ್ಣ ಮಠಕ್ಕೆ ಮಾತ್ರ ಎಂಬುದು ನಮ್ಮ ಅಂಬೋಣ. ಏಕೆಂದರೆ ನಮ್ಗೆ ಗೊತ್ತೇ ಇದೆ, ಆಧ್ಯಾತ್ಮಿಕ ಜ್ಞಾನವನ್ನು ವಿಜ್ಞಾನದ ಜೊತೆ ಮುಖಾಮುಖಿಯನ್ನಾಗಿಸಿ ಸದಾ ವಿಶ್ವವನ್ನು ಕೇಂದ್ರವಾಗಿಟ್ಟುಕೊಂಡು ಇಡೀ ಜ್ಞಾನವನ್ನು ಪ್ರಸಾರ ಮಾಡುವ ಕೆಲಸವನ್ನು ಮಾಡ್ತಾ ಇದೆ ರಾಮಕೃಷ್ಣ ಮಠ. ಭಾರತವನ್ನು ಜ್ಞಾನ, ಯೋಗ, ತತ್ವಜ್ಞಾನ, ಆಧ್ಯಾತ್ಮಿಕತೆಯಲ್ಲಿ ವಿಶ್ವಗುರುವನ್ನಾಗಿಸುವಂತಹ ಪ್ರಯತ್ನಕ್ಕೆ ಬಹಳ ಮುಖ್ಯವಾದ ಕೊಡುಗೆ ಕಾಣಿಕೆಗಳನ್ನು ನೀಡ್ತಾ ಇದೆ ರಾಮಕೃಷ್ಣ ಮಠ. ಅಲ್ಲದೆ ವಿದ್ಯಾರ್ಥಿಗಳಿಗೆ, ಯುವ ಪೀಳಿಗೆಗೆ ಸ್ವಾಮಿ ವಿವೇಕಾನಂದರ, ರಾಮಕೃಷ್ಣರ, ಶಾರದಾದೇವಿಯ
ವಿವಿಧ ಚಿಂತನೆಗಳ ಮೂಲಕ ಹೊಸ ದಾರಿಯನ್ನು ಸೂಚಿಸಿ ಹೇಗೆ ಬೆಳೆಯಬೇಕು, ಬೆಳೆಯುವಂತಹ ಅವಕಾಶ ಎಲ್ಲಿದೆ, ಯಾವ ರೀತಿ ಬೆಳೆದರೆ ಯಾವ ರೀತಿ ಯಶಸ್ಸು ಸಾಧ್ಯ, ಬರಿಯ ಬೆಳವಣಿಗೆ ಅಲ್ಲ, ಅದರಲ್ಲಿ ಹೇಗೆ ಜ್ಞಾನ ತುಂಬಿದ ಆಧ್ಯಾತ್ಮಿಕತೆಯ ಸ್ಪರ್ಶ ಹರ್ಷಗಳು ಬೇಕು ಎನ್ನುವ ಚಿಂತನೆಯನ್ನು ಇಟ್ಟುಕೊಂಡು ಅನೇಕ ಕಮ್ಮಟ ತರಬೇತಿಗಳನ್ನು ಅದು ವಿಶ್ವಮಟ್ಟದಲ್ಲಿ ಕೂಡ ಮಾಡಿಕೊಂಡು ಬಂದಿರುವಂಥದ್ದು ರಾಮಕೃಷ್ಣ ಮಠ. ಇನ್ನು ಒಂದು ಮಾತು ಅಂತೂ ಪ್ರಸ್ತಾಪಿಸಲೇಬೇಕು. ಇವತ್ತು ಮಂಗಳೂರು ವರ್ಣರಂಜಿತವಾಗಿ ಕಾಣಬೇಕಿದ್ರೆ ಅರ್ಥಪೂರ್ಣವಾದಂತಹ ಚಿತ್ರಾವಳಿಗಳ ಮೂಲಕ ಸುಲಭ ಸರಳ ಮಾರ್ಗದ ಸಂದೇಶ, ಜಾಗೃತಿ, ಎಚ್ಚರ ಜನಮಾನಸಕ್ಕೆ ದಾಟಬೇಕಿದ್ರೆ ಸ್ವಚ್ಛ ಭಾರತದ ಕಲ್ಪನೆ ಅಭಿಯಾನದ ಮೂಲಕ ಇಡೀ ಜಗತ್ತು ಮೆಚ್ಚುಗೆಯಿಂದ ಎದೆ ತಟ್ಟಿ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದೆ ರಾಮಕೃಷ್ಣ ಮಠ. ನಮ್ಮ ಈ ಕಚೇರಿ ಇರುವ ಮುಂಭಾಗದ ಗೋಡೆಯಿಂದ ತೊಡಗಿ ಮಂಗಳೂರಿನ ಎಲ್ಲ ಕಡೆ ಕೂಡ ಸಂದೇಶ ಇರುವ ಚಿತ್ರಣಗಳನ್ನು ಬರೆದು ಸ್ವಚ್ಛ ಭಾರತದ ಅಭಿಯಾನವನ್ನು ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದ ಜೊತೆ ಮಾಡ್ತಾ ಬಂದಿದೆ ರಾಮಕೃಷ್ಣ ಮಠ. ಅಂತಹ ಮಠದಲ್ಲಿ ನೇತೃತ್ವವನ್ನು ವಹಿಸಿ ಸದಾ ಬೇಕಾಗಿರುವಂತಹ ಎಲ್ಲ ಕೆಲಸಗಳಿಗೆ ಅಲ್ಲಿಯ ತರುಣರನ್ನು ಭಕ್ತರನ್ನು ತೊಡಗಿಸುವುದರ ಮೂಲಕ ಒಂದು ಧರ್ಮ ಸಂಸ್ಥೆ, ಧಾರ್ಮಿಕ ಉದ್ದೇಶ ಇರುವಂಥ ಸಂಸ್ಥೆ ಸಮಾಜಮುಖಿಯಾಗಿ ಹೇಗೆ ಇರಬೇಕು ಎನ್ನುವುದಕ್ಕೆ ದಾರಿದೀಪ ಆದವರು ಶ್ರೀ ಶ್ರೀ ಏಕಗಮ್ಯಾನಂದ ಶ್ರೀಗಳು. ಗಮ್ಯ ಆಗಬೇಕಾಗಿರುವಂಥದ್ದು ಸಾವಿರ ಇದೆ. ಆದರೆ ಒಂದು ತಾಧ್ಯಾತ್ಮದ ಮೂಲಕ, ಆಧ್ಯಾತ್ಮಿಕತೆಯ ಮೂಲಕ ಒಂದೇ ಸದುದ್ದೇಶದ ಕಡೆಗೆ ಏಕವಾಗಿ ಗಮ್ಯ ಆಗಬೇಕಿರುವುದು ಅದು ಇಂಥ ಶ್ರೀಗಳ ದರ್ಶನದಿಂದ, ಆಶೀರ್ವಚನದಿಂದ ಮಾತ್ರ. ಹಾಗಾಗಿ ಪೂಜ್ಯ ಶ್ರೀಗಳು ನಮ್ಮನ್ನೆಲ್ಲ ಹರಸಬೇಕು. ನಾವೆಲ್ಲರೂ ನಮ್ಮ ಎದೆಯ ಕಲಶಗಳನ್ನು ಎತ್ತಿ ಹಿಡಿಯೋಣ. ಪೂಜ್ಯ ಶ್ರೀಗಳು ಅಮೃತದ ಪುಣ್ಯದ ತೀರ್ಥವನ್ನೆರೆಯಬೇಕಾಗಿ ಪ್ರಾರ್ಥನೆ. ಇವತ್ತು ಸುದೈವದಿಂದ ತಮ್ಮೆಲ್ಲರ ಜೊತೆಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಒಂದು ವಿಶೇಷ ಅವಕಾಶ ನನಗೆ ದೊರೆತಿದೆ. ತುಂಬ ದೊಡ್ಡ ಭಾಷಣ ನಾನೇನು ಮಾಡಲಿಕ್ಕೆ ಹೋಗಲ್ಲ. ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ, ಸನ್ಮಾನ ಆಗಲಿಕ್ಕಿದೆ, ಇನ್ನೂ ಹಲವಾರು ರಸಮಂಜರಿ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಯಾವುದೂ ಅಡ್ಡಿಪಡಿಸಲ್ಲ. ನಾನೊಂದು 2 ವಿಷಯಗಳನ್ನು ತಮ್ಮ ಗಮನಕ್ಕೆ ವಿಶೇಷವಾಗಿ ತರಲಿಕ್ಕೆ ಬಯಸ್ತೇನೆ. ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗಿ ಭಾರತದ ಕೀರ್ತಿ ಪತಾಕೆಯನ್ನು ಅಥವಾ ಭಾರತೀಯ ಸಂಸ್ಕೃತಿಯನ್ನು ಅಮೆರಿಕದಾದ್ಯಂತ ಪ್ರಚುರಪಡಿಸಿದವರಲ್ಲಿ ಅಗ್ರಗಣ್ಯರು, ಮೊದಲಿಗರವರು. ಅಮೆರಿಕಕ್ಕೆ ಹೋಗಬೇಕು ಅಂದರೆ ಆವಾಗ ಈ ಥರ ವಿಮಾನದ ವ್ಯವಸ್ಥೆಗಳೇನು ಇರಲಿಲ್ಲ, ತುಂಬ ಕಷ್ಟಪಟ್ಟು ಹೋಗಬೇಕಾಗಿತ್ತು. ನಮ್ಮನ್ನು ನೋಡಿದರೆ ಅಲ್ಲಿ ಜನ, ಸ್ವಾಮಿ ವಿವೇಕಾನಂದರು ನೋಡಿದರೆ ಆ ಜನರಿಗೆ ಇವರು ಯಾರೊಬ್ಬ ಮನುಷ್ಯ ಅಂತಲೇ ಅನಿಸ್ತಿರ್ಲಿಲ್ಲ. ಯಾಕಂದರೆ ಈ ಥರದ ವೇಷಭೂಷಣಗಳನ್ನ ಅವ್ರು ನೋಡೇ ಇಲ್ಲ ಜೀವನದಲ್ಲಿ. ಸ್ವಾಮಿ ವಿವೇಕಾನಂದರು ತುಂಬ ಕಷ್ಟಪಟ್ಟಿದ್ದಾರೆ ಅಲ್ಲಿ. ಅವ್ರಿಗೆ ಎಷ್ಟರ ಮಟ್ಟಿಗೆ ಅಂದರೆ ಕಲ್ಲು ತೊಗೊಂಡು ಬಿಸಾಡಿದ್ದಾರೆ. ಆದರೂ ಕೂಡ ವಿವೇಕಾನಂದರು ಸುಮಾರು 6 ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿದ್ದಾರೆ. ಅಲ್ಲಿ ಕೆಲಸ ಮಾಡಿ ಬಂದು ಭಾರತಕ್ಕೆ ಬಂದು ಭಾರತಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋಂಥ ದೃಷ್ಟಿಯಿಂದ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು ಅದೇ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್. ಅವರು ಒಂದು ಕಡೆಗೆ ಹೇಳ್ತಾರೆ, ನಮ್ಮ ಭಾರತದ ಹೀನಾಯ ಸ್ಥಿತಿಗೆ ಏನು ಕಾರಣ ಅಂತ ಹೇಳಿದರೆ ನೆಗ್ಲೆಕ್ಟೆಡ್ ಆಫ್ ಮಾಸಸ್, ಜನಸಾಮಾನ್ಯರ ಅವಗಣನೆ ಅಥವಾ ಕಡೆಗಣನೆಯೇ ಭಾರತದ ಇವತ್ತಿನ ಹೀನಾಯ ಸ್ಥಿತಿಗೆ ಕಾರಣ. ಆದ್ದರಿಂದ ನೀವೇನು ಮಾಡಬೇಕು ಸನ್ಯಾಸಿಗಳು, ನೀವು ಹಳ್ಳಿಗೆ ಹೋಗಬೇಕು. ಗ್ರಾಮೀಣ ಯಾವಾಗ ಹೇಳಿದ್ದು 1900ರಲ್ಲಿ, 1898ರಲ್ಲಿ ಪ್ರಾರಂಭ ಮಾಡಿದ ರಾಮಕೃಷ್ಣ ಮಿಷನ್. ಆ ಸಮಯದಲ್ಲಿ ಸನ್ಯಾಸಿಗಳ ಕರೆ ಕೊಟ್ಟರು. ಗ್ರಾಮಗಳಿಗೆ ಹೋಗಬೇಕು, ಗ್ಲೋಬ್ ಮತ್ತು ಮ್ಯಾಪ್ಗಳನ್ನು ಹಿಡ್ಕೊಂಡು ಹೋಗಬೇಕು, ಎಜುಕೇಷನ್ ಕೊಡಬೇಕು, ಜನಸಾಮಾನ್ಯರನ್ನು ಮೇಲೆ ಎತ್ತುವಂಥ ಕೆಲಸವನ್ನು ಮಾಡಬೇಕು, ಜನರೊಂದಿಗೆ ಬೆರೆತು. ಅಂದಿನಿಂದ ಯಾರನ್ನು ನಾವು ಸಾಮಾನ್ಯರಂತ ಅಂದ್ಕೊಂಡಿದ್ದೀವೋ ಅವ್ರು ನಿಜವಾಗಿ ಸಾಮಾನ್ಯರಲ್ಲ. ಇವತ್ತೇನಾದರೂ ಭಾರತ ಕಟ್ಟಲಿಕ್ಕಾದರೆ ಅಂಥ ಸಾಮಾನ್ಯರಿಂದ. ಆದ್ದರಿಂದ ಆ ಹಿನ್ನೆಲೆಯಲ್ಲಿ ಸ್ವಚ್ಛ ಭಾರತದ ಬಗ್ಗೆ ಪ್ರಸ್ತಾಪ ಮಾಡಿದರು. ನಾವು ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ಕಳೆದ 4 ವರ್ಷಗಳಿಂದ ಮಾಡ್ತಾ ಇದ್ದೇವೆ. 4 ವರ್ಷದ ಮೊದಲು ನಾವು ಪ್ರಾರಂಭ ಮಾಡಿದ್ದು ಹೇಗೆ ಅಂತ ಹೇಳಿದರೆ, ಮಂಗಳೂರಿನಲ್ಲಿ ಪೌರ ಕಾರ್ಮಿಕರಂತ ಯಾರಿದ್ದಾರಲ್ಲ, ಸುಮಾರು 75 ಜನರನ್ನು ವೇದಿಕೆ ಮೇಲೆ ಕೂರಿಸಿ ಸನ್ಮಾನಿಸಿ ಪೂಜಿಸಿ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಯಾಕೆ ಅಂತ ಹೇಳಿದರೆ, ಅಲ್ಲಿವರೆಗೂ ಕಸ ಗುಡಿಸೋರು ಅಂತ ಹೇಳಿದರೆ ನಮ್ಮಲ್ಲಿ ಒಂದು ತಾತ್ಸಾರ ನಮ್ಮ ಸಮಾಜದಲ್ಲಿ ಬೆಳ್ಕೊಂಡು ಬಂದಿದೆ. ಕೆಲಸದ ಮೇಲೆ ಅವನ ಘನತೆ, ವ್ಯಕ್ತಿತ್ವದಿಂದ ಘನತೆ ಬರ್ತಾ ಇಲ್ಲ ನಮ್ಮ ದೇಶದಲ್ಲಿ.
ಅವನು ಭಾಳ ದೊಡ್ಡ ಆಫೀಸರು, ಅವನಿಗೆ ಸನ್ಮಾನ ಮಾಡ್ತೇವೆ. ಅವನು IAS ಆಫೀಸರು, IPS ಆಫೀಸರು, ಪೊಲಿಟಿಷಿಯನ್ನು, MLA, MP, ಮಂತ್ರಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಸನ್ಮಾನ ಮಾಡ್ತೇವೆ. ಆದರೆ ದಿನಾನ ಮೂರನ್ನು ಸ್ವಚ್ಛವಾಗಿಡುವಂಥವರು, ನಮ್ಮ ದೇಶದ ಪ್ರಗತಿಯಲ್ಲಿ ಸಹಾಯ ಮಾಡುವಂತಹ ಯಾರೂ ಗುರುತಿಸಿದಂತಹ ವ್ಯಕ್ತಿಗಳನ್ನು ಯಾರ ಸನ್ಮಾನ ಮಾಡ್ತಾರೆ. ಅದಕ್ಕೆ ವೃತ್ತಿ ಗೌರವವನ್ನು ನಾವೆಲ್ಲರೂ ಕಾಪಾಡಿಕೊಳ್ಬೇಕಾಗಿದೆ. ಮುಖ್ಯವಾಗಿ ಮೇಲ್ವರ್ಗದಲ್ಲಿರುವಂಥವ್ರು, ಸಮಾಜದ ಸ್ತರದಲ್ಲಿರುವಂಥವ್ರು. ಆ ಹಿನ್ನೆಲೆಯಲ್ಲಿ ನಾನು ಈ ಕಾರ್ಯಕ್ರಮವನ್ನು ಇವತ್ತು ಒಪ್ಪಿಕೊಂಡೆ. ಮೇಲೆ ಕೀಳು ಅಂತ ಏನಿಲ್ಲ ಜಗತ್ತಿನಲ್ಲಿ, ಮನುಷ್ಯರೆಲ್ಲ ಒಂದೇ, ನಾವು ಮಾಡಿಕೊಂಡದ್ದು ಅದನ್ನು. ಆದ್ದರಿಂದ ದಯಮಾಡಿ ತಾವು ವೃತ್ತಿ ಗೌರವವನ್ನು ಇಟ್ಕೊಳ್ಳಿ. ನಾವು ಯಾರಿಗೂ ಕಮ್ಮಿ ಇಲ್ಲ, ಕಡಿಮೆ ಇಲ್ಲ ಅನ್ನುವಂಥ ಮನೋಭಾವವನ್ನು ತಾವು ಬೆಳೆಸ್ಕೊಳ್ಬೇಕು. ಇದಕ್ಕೊಂದು ಸಣ್ಣ ಒಂದು ಕಥೆಯನ್ನು ನಾನು ರಾಮಕೃಷ್ಣ ಪರಮಹಂಸರು ಹೇಳಿದಂಥ ಕಥೆಯನ್ನು ತಮ್ಮ ಮುಂದೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಬ್ಬ ವ್ಯಕ್ತಿ ಭಗವಂತನನ್ನು ಕಾಣಬೇಕು ಅಂತ ಹೇಳಿದರೆ, ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಂತ ಹೇಳಿದರೆ, ಅವನೇನು ಕುಳಿತುಕೊಂಡು ಧ್ಯಾನ ಜಪ ತಪ ಮಾಡಬೇಕಾಗಿಲ್ಲ, ಅಥವಾ ನನ್ನ ಥರ ಎಲ್ಲವನ್ನೂ ಬಿಟ್ಟು ಸನ್ಯಾಸಿಯಾಗಿ ತಪಸ್ಸು ಮಾಡಿಯೇ ದೇವ್ರನ್ನ ಕಾಣಬೇಕಾಗಿಲ್ಲ. ಒಬ್ಬ ವ್ಯಕ್ತಿ ವೃತ್ತಿಯಿಂದ ಹೇಗೆ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಇದೊಂದು ನಿದರ್ಶನ. ಒಬ್ಬ ಬ್ರಹ್ಮಚಾರಿ ಅಂದರೆ ಸಾಧಕ ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇರ್ತಾನೆ, ಗಿಡದ ಅಡಿಯಲ್ಲಿ ಕುಳಿತುಕೊಂಡು. ತುಂಬ ದಿವಸ, ತುಂಬ ವರ್ಷ ತಪಸ್ಸು ಮಾಡ್ತಾನೆ, ಅಡಿಯಲ್ಲಿ ಕೂತು, ಗಿಡದ ಅಡಿಯಲ್ಲಿ ಕುಳಿತುಕೊಂಡು. ಅವನು ತಪಸ್ಸು ಕೂತಾಗ ಗಿಡದ ಮೇಲೆ ಒಂದು ಹಕ್ಕಿ ಇರ್ತದೆ, ಒಂದು ಪಕ್ಷಿ ಇರ್ತದೆ. ಆ ಪಕ್ಷಿ ಅವನ ಮೇಲೆ ಹೊಲಸು ಮಾಡ್ತದೆ, ತಲೆ ಮೇಲೆ ಇರ್ತದೆ. ಅದಕ್ಕೇನು ಗೊತ್ತಿರ್ತದೆ? ಇವನಿಗೆ ತಪಸ್ಸಿಗೆ ಭಂಗ ಆಗ್ತದೆ, ಅಥವಾ ಇವನು ಧ್ಯಾನ ಮಾಡುವಾಗ ಅವನಿಗೆ ಭಂಗ ಆಗ್ತದೆ. ಅವನ ಮೇಲೆ ನೋಡ್ತಾನೆ. ಹೀಗೆ ನೋಡಿದ ತಕ್ಷಣ ಹಕ್ಕಿ ಸುಟ್ಟು ಭಸ್ಮ ಆಗ್ತದೆ. ತುಂಬ ಸಿಟ್ಟಿನಿಂದ ನೋಡಿದ್ದಲ್ಲ, ಯಾರು ನಂಗೆ ಡಿಸ್ಟರ್ಬ್ ಮಾಡಿದರು ಅಂತ. ಇವನಿಗೆ ಆಶ್ಚರ್ಯ ಆಗ್ತದೆ, ನನಗೇನೋ ಒಂದು ಶಕ್ತಿ ಬಂದಿದೆ, ಒಂದು ಶಕ್ತಿ ಬಂದಿದೆ. ಯಾಕೆ ಹಕ್ಕಿ ಸುಟ್ಟೋಯ್ತಲ್ಲ. ಸರಿ, ಎಚ್ಚರಾದಾಗ ಹಸಿವಾಗಿರ್ತದೆ. ಸರಿ, ಭಿಕ್ಷೆ ಬೇಡಲಿಕ್ಕೆ ಕಾಡಿನ ಪಕ್ಕದಲ್ಲಿರುವಂಥ ಒಂದು ಗ್ರಾಮಕ್ಕೆ ಹೋಗ್ತಾನೆ ಬ್ರಹ್ಮಚಾರಿ. ಅವನು ಹೇಳ್ತಾನೆ, ಭವತಿ ಭಿಕ್ಷಾಂದೇಹಿ, ಭಿಕ್ಷೆ ಕೊಡಿ, ಬಂದಿದ್ದೇನೆ ನಾನು. ಮನೆಯಿಂದ ಯಾವುದು ಉತ್ತರ ಬರಲ್ಲ. ಸ್ವಲ್ಪ ಇನ್ನೂ ಗಟ್ಟಿ ವಾಯ್ಸಲ್ಲಿ ಹೇಳ್ತಾನೆ. ಆವಾಗ ಆ ಮನೆ ಗೃಹಿಣಿ ಹೇಳ್ತಾಳೆ, ಸ್ವಲ್ಪ ತಡಿಯಪ್ಪ, ಬರ್ತೇನೆ ಅಂತ ಹೇಳಿ. ಅದಕ್ಕೆ ಒಂದು 5 ನಿಮಿಷ ವೆಯ್ಟ್ ಮಾಡ್ತಾನೆ, 10 ನಿಮಿಷ ವೆಯ್ಟ್ ಮಾಡ್ತಾನೆ. ಒಳಗಿಂದ ಯಾರೂ ಬರಲ್ಲ. ಜೋರಾಗಿ ಹೇಳ್ತಾನೆ, ಭವತಿ ಭಿಕ್ಷಾಂದೇಹಿ ಅಂತೇಳಿ. ಅದಕ್ಕೆ ಒಳಗಿನಿಂದ ಗೃಹಿಣಿಯ ಉತ್ತರ ಬರ್ತದೆ, ನಾನೇನು ಸುಟ್ಟು ಹೋಗಲಿಕ್ಕೆ ಆ ಹಕ್ಕಿ ಥರ ಅಲ್ಲ ಅಂಥೇಳಿ. ಇವನಿಗೆ ಆಶ್ಚರ್ಯ ಆಗ್ತದೆ. ಇವನಿಗೆ ಅವಳಿಗೆ ಗೊತ್ತಾಗಿದೆ, ಒಳಗಿನಿಂದ ಶಬ್ದ ಬರ್ತಾಯಿದೆ. ಅದಕ್ಕೆ ನೋಡೋಣ, ಏನೋ ಒಂದು ವಿಶೇಷ ಇರಬೇಕು ಅಂತ ಹೇಳಿ ಅವನೊಂದು ಅರ್ಧ ಗಂಟೆ ಕಾಯ್ತಾನೆ. ಆ ಗೃಹಿಣಿ ಒಂದು ತಟ್ಟೆಯಲ್ಲಿ ಎಲ್ಲ ಆಹಾರವನ್ನು ಹಾಕ್ಕೊಂಡು ಬಂದು ಹೇಳ್ತಾಳೆ, ಪೂಜ್ಯರೇ ಕ್ಷಮಿಸಿ, ನಾನು ನನ್ನ ಗಂಡನ ಸೇವೆಯನ್ನು ಮಾಡ್ತಾಯಿದ್ದೆ, ಆದ್ದರಿಂದ ಆ ಸೇವೆಗೆ ತೊಂದರೆ ಆಗ್ತದೆ ಅಂತ ಹೇಳಿ ನಾನು ಸಂಪೂರ್ಣ ಸೇವೆಯನ್ನು ಮುಗಿಸಿ ಈಗ ಬಂದು ತಮಗೆ ಕೊಡ್ತಾಯಿದ್ದೆ, ದಯಮಾಡಿ ಕ್ಷಮಿಸಿ ಅಂತ. ಅಂದರೆ ನಾನು ಪರವಾಗಿಲ್ಲ, ಅದೆಲ್ಲ ಏನು ಚಿಂತೆ ಇಲ್ಲ, ನನಗೆ ಆಹಾರದೇನು ಚಿಂತೆ ಇಲ್ಲ. ಆದರೆ ಆ ಹಕ್ಕಿ ಸುಟ್ಟು ಹೋದದ್ದು ನಿನಗೆ ಹೇಗೆ ಗೊತ್ತಾಯಿತು? ಅದಕ್ಕೆ ಅವಳು ಹೇಳ್ತಾಳೆ, ಇವತ್ತು ವಾಲ್ಮೀಕಿ ಮಹರ್ಷಿಗಳ ಜಯಂತಿ, ಅದಕ್ಕೊಂದು ಸ್ವಲ್ಪ ಹತ್ತಿರ ಆಗ್ತದೆ. ನೀವೊಂದು ಕೆಲಸ ಮಾಡಿ ಪೂಜ್ಯರೇ, ಇದೇ ಮಾರ್ಗವಾಗಿ ನೇರವಾಗಿ ಹೋಗಿ ಬಲಗಡೆ ತಿರುಗಿ ಪುನಃ ಎಡಗಡೆ ತಿರುಗಿ, ಅಲ್ಲಿ ಒಬ್ಬ ವ್ಯಾಧನಿದ್ದಾನೆ. ಆ ವ್ಯಾಧ ಅಂತಂದರೆ ಮಾಂಸ ಕಟ್ ಮಾಡುವ ಅವನೊಂದು ಅಂಗಡಿ ಇದೆಯಲ್ಲ, ನೀವು ಅವನನ್ನು ಹೋಗಿ ಕೇಳಿ ಅಂತ. ಇವನಿಗೆ ತುಂಬ ಸಿಟ್ಟು ಬರ್ತದೆ. ನಾನಂತ ಒಂದು ಮಹಾಪುರುಷ ಆ ವ್ಯಾಧನ ಹತ್ರ ಏನು ಕೇಳಲಿಕ್ಕಿದೆ? ಆದರೂ ಕೂಡ ಇದನ್ನೊಂದು ಭೇದಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಬ್ರಹ್ಮಚಾರಿ ಹೋಗ್ತಾನೆ. ವ್ಯಾಧ ಮಾಂಸ ಕಟ್ ಮಾಡ್ತಾ ಇರ್ತಾನೆ. ಇವನು ಬಂದರೂ ಅವನೇನು ಗಮನಿಸಲ್ಲ. ಕಸ್ಟಮರ್ಸ್ ಎಲ್ಲ ಪರ್ಚೇಸ್ ಮಾಡೋ ಜನ ಇರ್ತಾರೆ, ಅವರೆಲ್ಲ ಹೋದ್ಮೇಲೆ ಅವನು ಕೇಳ್ತಾನೆ, ವ್ಯಾಧ ನಿಮ್ಮನ್ನು ಆ ಮಹಿಳೆ ಕಳಿಸಿದ್ರ, ಗೃಹಿಣಿ ಕಳಿಸಿದ್ರ ಅಂತ. ಇವನಿಗೆ ಇನ್ನೂ ಆಶ್ಚರ್ಯ ಆಗ್ತದೆ, ಅದು ಹೇಗೆ ಇವರಿಗೆ ಗೊತ್ತಾಯಿತು ಅಂತ. ಕೊನೆಗೆ ಅವನು ಕೇಳ್ತಾನೆ, ಇದು ನಿಮಗೆ ಹೇಗೆ ಗೊತ್ತಾಯಿತು ಅಂತ. ಅದಕ್ಕೆ ಆ ವ್ಯಾಧ ಇವನಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ, ಮಹಾ ದೊಡ್ಡ ಆಧ್ಯಾತ್ಮವನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ಅವಾಗ ಅವನು ಹೇಳ್ತಾನೆ, ಅದರ ಸಾರ ಮಾತ್ರ ನಾನು ನಿಮಗೆ ಹೇಳ್ತೇನೆ.
ಏನು ಅಂತ ಹೇಳಿದರೆ, ನಾವು ಮಾಡೋ ಕೆಲಸಗಳನ್ನು, ನಮಗೇನು ಭಗವಂತ ಕೊಟ್ಟಿದ್ದಾನೋ ನಮ್ಮ ಕರ್ತವ್ಯಗಳನ್ನು ಶ್ರದ್ಧೆಯಿಂದ, ವಿಶ್ವಾಸದಿಂದ, ಕರ್ತವ್ಯ ದೃಷ್ಟಿಯಿಂದ, ಕರ್ತವ್ಯ ಪ್ರಜ್ಞೆಯಿಂದ ನಾವು ಮಾಡ್ತೀವೋ, ನಿಮಗೆ ಅಂಥ ಶಕ್ತಿ ಬಂದಿದೆ. ಈಗ ಆ ಹಕ್ಕಿ ಸುಟ್ಟು ಹೋಗ್ತದೆ, ನನಗೂ ಅಂಥ ಶಕ್ತಿ ಬಂದಿದೆ, ಆ ಗೃಹಿಣಿಗೂ ಆ ಶಕ್ತಿ ಬಂದಿದೆ. ಗೃಹಿಣಿ ಬಹಳ ಶ್ರದ್ಧೆಯಿಂದ ಮನೆಯನ್ನು ನೋಡ್ಕೊಳ್ತಾಳೆ, ಗಂಡನ ಸೇವೆ ಮಾಡ್ತಾಳೆ, ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ, ಅವಳಿಗೂ ಆ ಶಕ್ತಿ ಬಂದಿದೆ. ನನಗೂ ಕೂಡ ಆ ಶಕ್ತಿ ಬಂದಿದೆ. ನಾನು ನನ್ನ ಕೆಲಸದಲ್ಲಿ, ನನ್ನ ಕೆಲಸ ಏನು, ನಾನು ವ್ಯಾಧ, ನಾನು ಬೇಟೆ ಆಡ್ತೇನೆ, ಇಲ್ಲಿ ತರ್ತೇನೆ, ಮಾಂಸ ಕಟ್ ಮಾಡ್ತೇನೆ, ಜನರಿಗೆ ಮಾರಾಟ ಮಾಡ್ತೇನೆ, ಇದು ನನ್ನ ಕರ್ತವ್ಯ, ನಿಷ್ಠೆಯಿಂದ ಮಾಡ್ತಾಯಿದ್ದೇನೆ. ಇದೊಂದು ದೊಡ್ಡ ಫಿಲಾಸಫಿ ಅದರ ಹಿಂದೆ ಇದೆ. ಅದೊಂದಷ್ಟು ಅವನಿಗೆ ಬೋಧನೆ ಏನೇನು ಮಾಡ್ತಾನೆ, ವ್ಯಾಧ ಅನ್ನುವಂಥವನು ಏನೇನು ಬೋಧನೆ ಮಾಡೋ ದೊಡ್ಡ ವಿಷಯ, ಅದೊಂದು ಗ್ರಂಥನೇ ಇದೆ. ನಾನು ಹೇಳಲಿಕ್ಕೆ ವಿಷಯ ಹೋದದಿಷ್ಟೇ, ನಮ್ಮ ಕೆಲಸಗಳನ್ನು ನಾವು ಶ್ರದ್ಧೆಯಿಂದ ನಿರ್ವಹಿಸಿದ್ದೆ ಆದರೆ ನಾವು ಮೇಲು ಕೀಳು ಅನ್ನೋಂಥ ವಿಷಯ ಇಲ್ಲ. ಆದರೆ ನಮ್ಮಲ್ಲಿ ಅದು ದುರದೃಷ್ಟವಶಾತ್ ಆ ಕೆಲಸ ಮಾಡುವಲ್ಲಿ ಕೂಡ ಅದು ಬಂದಿದೆ. ಆದ್ದರಿಂದ ದಯಮಾಡಿ ನಮ್ಮ ಭಾರತದಲ್ಲಿ ಇವತ್ತಿಗೆ ಬೇಕಾದಂಥದ್ದು ಅಂಥ ವಿಷಯಗಳು ಇಲ್ಲವೇ ಇಲ್ಲ. ಯಾರೂ ಮೇಲೆ ಕೀಳು ಅಂತ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಶ್ರಮ ವಹಿಸಿ ದುಡಿಯೋಣ ಎಲ್ಲರೂ ಕೂಡ. ತಾವಂತೂ ಬೇಸ್ಮೆಂಟ್ ಇದ್ದ ಹಾಗೆ, ಪಿಲ್ಲರ್ಗಳಿದ್ದ ಹಾಗೆ ಸರ್ಕಾರಿ ವ್ಯವಸ್ಥೆಯಲ್ಲಿ ನಿಮಗೆಲ್ಲರೂ ನಿಜವಾಗಿ ಒಂದು ಹೆಮ್ಮೆ ಇರಬೇಕು. ಸರ್ಕಾರಿ ವ್ಯವಸ್ಥೆ ಅನ್ನೋದು ನಮ್ಮ ಮೇಲೆ ನಿಂತಿದೆ. ಅಹಂಕಾರ ಪಡೋದು ಅಗತ್ಯ ಇಲ್ಲ ನಾವು. ಅದರಿಂದ ಇವತ್ತು ತಾವೆಲ್ಲರೂ ಒಂದು ಸೇರಿದ್ದೀರಿ, ಬಹಳ ಒಳ್ಳೆಯ ದಿವಸ. ಇನ್ನೊಂದು ಆಶ್ಚರ್ಯ ಆದದ್ದು ನನಗೇನು ಅಂತ ಹೇಳಿದರೆ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ನಿಮ್ಮ ಸಂಘದಲ್ಲಿರುವಂತಹ ಸದಸ್ಯರ ಮಕ್ಕಳು, ವಿದ್ಯಾರ್ಥಿಗಳಿಗೆ ಯಾರು ಅಚೀವ್ಮೆಂಟ್ ಮಾಡಿದ್ದಾರೆ ಅವರನ್ನು ಗುರುತಿಸಿ ಅವರಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು, ಕ್ರೀಡೆಯಲ್ಲಿ ಸಾಧನೆ ಮಾಡಿದಂಥವರಿಗೆ ಪ್ರೋತ್ಸಾಹಿಸುವಂಥದ್ದು, ನೌಕರ ಸಂಘದಲ್ಲಿ ಸಾಧನೆ ಮಾಡಿದಂಥವ್ರು ಪ್ರೋತ್ಸಾಹಿಸೋದು ಬಹಳ ಬಹಳ ಒಳ್ಳೆಯ ಕೆಲಸ. ಇಂಥ ಕೆಲಸಗಳು ನಿರಂತರವಾಗಿ ನಡಿಬೇಕು. ಒಳ್ಳೆಯದನ್ನು ಯಾರು ಮಾಡಿದರೆ ಆ ಗುರುತಿಸುವಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿದೆ. ಈ ಕಾರ್ಯಕ್ರಮದಲ್ಲಿ, ಇಂಥ ಕಾರ್ಯಕ್ರಮಗಳಲ್ಲಿ ನನಗೂ ಕೂಡ ಅವ್ರು ಹೇಳಿದಾಗ ತುಂಬ ಭಾಗವಹಿಸ್ಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಆದ್ದರಿಂದ ಭಗವಂತ ನಿಮಗೆಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ. ವಾಲ್ಮೀಕಿ ಮಹರ್ಷಿಗಳು ತಮಗೆಲ್ಲರಿಗೂ ಸದ್ಬುದ್ಧಿಯನ್ನು ಕೊಡಲಿ. ತಮ್ಮ ಕುಟುಂಬಸ್ಥರಿಗೂ ತಮಗೂ ತಾವು ಮಾಡುವ, ಅವರನ್ನು ಆಶೀರ್ವದಿಸಿ ತಾವು ಮಾಡುವ ಕಾರ್ಯದಲ್ಲಿ ಹೆಚ್ಚು ನಿಷ್ಠೆಯನ್ನು ತಾಳುವಂತಾಗಲಿ ಅಂತ ಪ್ರಾರ್ಥಿಸಿಕೊಂಡು, ದಿವ್ಯತ್ರಯ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೇನೆ. 487 ಅಂಕ, 77.9% ಅಂಕವನ್ನು ಪಡೆದಿದ್ದಾರೆ. ಅವರ ಭವಿಷ್ಯ ಇನ್ನಷ್ಟು ಉನ್ನತವಾಗಿ ಉತ್ಕೃಷ್ಟವಾಗಿ ಬೆಳೆಯಲಿ ಎಂಬ ಪ್ರಾರ್ಥನೆ ಭಗವಂತನಿಗೆ ನಾವು ಮಾಡ್ತಾ ಇದ್ದೇವೆ. ಹಾಗೆ ನಿಖಿತಾ ಶ್ರೀ ಈ ಶೇಕಡ ಅಂಕವನ್ನು ಗಳಿಸಿದ್ದಾರೆ. ನಿಖಿತಾ ಅವರಿಗೆ ಪೂಜ್ಯ ಶ್ರೀಗಳು ಗೌರವವನ್ನು ನೀಡಬೇಕಾಗಿ ಕೋರಿಕೆ. ಸಿಂಚನ ಎಂ ರಾವ್, ಇಎಸ್ಐ ಆಸ್ಪತ್ರೆ ಕದ್ರಿ ಶಿವಬಾಗ್ ಮಂಗಳೂರು, ಇಲ್ಲಿಯ ಶ್ರೀ ಮೋಹನ್ ರಾವ್ ಇವರ ಸುಪುತ್ರಿ ಸಿಂಚನ ಎಂ ರಾವ್. ಇವರು 408 ಅಂಕ, ಅಂದರೆ 65.28%, 65.28%, 408 ಅಂಕವನ್ನು ಗಳಿಸಿದ್ದಾರೆ. ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ಸಿಂಚನ ಎಂ ರಾವ್. ಫ್ಲಿಂಟನ್ ಕುಟೀನ, ಪಂಚಾಯತ್ ರಾಜ್ ಇಂಜಿನಿಯರ್ ವಿಭಾಗ, ಉರ್ವ ಸ್ಟೋರ್ ಮಂಗಳೂರು, ಇಲ್ಲಿಯ ಫ್ರಾಂಕಿ ಕುಟೀನ ನಮ್ಮ ಸಂಘದ ಅಧ್ಯಕ್ಷರು. ಇವರ ಪೂಜ್ಯ ಶ್ರೀಗಳಿಂದ ಗೌರವವನ್ನು ಸ್ವೀಕರಿಸುವ ಸಮಯದಲ್ಲಿ ತಮ್ಮ ಪಾದರಕ್ಷೆಯನ್ನು ಕೆಳಗಿಟ್ಟು ಬಂದರೆ ಬಹಳ ಅರ್ಥಪೂರ್ಣ. ರಿಯಾ ಮಂತೇರೋ, ಹಾಗೆ ಅಶ್ವಿತ್ ಕೆ, BCM ಇಲಾಖೆ ಮಂಗಳೂರು, ಇಲ್ಲಿಯ ಎಸ್ ಕೊರಗಪ್ಪ ಪೂಜಾರಿ ಇವರ ಪ್ರಜ್ಞಾ ಕೆ, ವಾಣಿಜ್ಯ ತೆರಿಗೆ ಇಲಾಖೆ ಮಂಗಳೂರು, ಇಲ್ಲಿಯ ಕೆ ಪುರುಷೋತ್ತಮ್ ಇವರ ಸುಪುತ್ರಿ ಪ್ರಜ್ಞಾ ಕೆ, 511 ಅಂಕ, 85.16%, 511 ಪ್ರಜ್ಞಾ ಕೆ. ಇದರ ಆದಷ್ಟು ಬೇಗ ವೇದಿಕೆ. ಆಕಾಶ್ ಎಸ್,
ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆ ಮಂಗಳೂರು, ಇಲ್ಲಿಯ ಎ ಸುನೀಲ್ ಇವರ ಸುಪುತ್ರ ಆಕಾಶ್ ಎಸ್. ಪ್ರೀತಿಯ ಚಪ್ಪಾಳೆ ಇರಲಿ ಬಂಧುಗಳೇ ಅವರ ಸಾಧನೆಗೆ. 498 ಅಂಕ, 83 ಪ್ರಥಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೆಂಜನಪದ ಮಂಗಳೂರು, ಇಲ್ಲಿಯ ಡಿ ವರ್ಗ ನೌಕರರಾಗಿರುವ ಶ್ರೀ ಪ್ರವೀಣ್ ಇವರ ಸುಪುತ್ರಿ ಶಿಲ್ಪಾ ಇವರು 481 ಅಂಕ, 80%. ಉಪನಿರ್ದೇಶಕರ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಪಂಚಾಯತ್ ಮಂಗಳೂರು, ಇಲ್ಲಿಯ ಶ್ರೀ ಕೇಶವ ಮೊಯ್ಲಿ ಇವರ ಸುಪುತ್ರಿ ಸುವಿಧಾ ಕೆ ಇವರಿಗೆ 429 ಅಂಕ, 71.5%. ಸುವಿಧಾ ಕೆ ಚಪ್ಪಾಳೆ ಮೂಲಕ ವೇದಿಕೆ ಆಗಿರುವಂತಹ ಶ್ರೀ ಧರ್ಮಣ ಎಸ್ ಇವರ ಸುಪುತ್ರ ಅಕ್ಷಯ್ ಡಿ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯ ಜವಾನರಾಗಿರುವ ಶ್ರೀ ಧರ್ಮಣ ಎಸ್ ಇವರ ರಿತೇಶ್ ಎಂ ಬಿ ಸಮಾಜ ಕಲ್ಯಾಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು, ಇಲ್ಲಿಯ ಬಾಲಸುಬ್ರಹ್ಮಣ್ಯ ಇವರ ಸುಪುತ್ರ ರಿತೇಶ್ ಎಂ ಬಿ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ ಅಬ್ಬಕ್ಕನಗರ ಕೊಟ್ಟಾರ ಮಂಗಳೂರು, ಶ್ರೀ ಕೆ ಮೋಹನ್ ಯೋಜನಾ ಸಮನ್ವಯಾಧಿಕಾರಿ ಮೋಹನ್ ಇವರ ಸುಪುತ್ರಿ ರಚನಾ ಕೆ. ರಿತೇಶ್ ಇವರು 410 ಅಂಕ, 68.33%. ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದ ವಿದ್ಯಾರ್ಥಿಗಳ ಗಮನಕ್ಕೆ ಇದೊಂದು ದಾಖಲೆಯಾಗಿ ಉಳಿಯಲಿ ಎಂಬ ಉದ್ದೇಶಕ್ಕೆ ಮತ್ತು ಮಾಧ್ಯಮ ಮಿತ್ರರಿಗೆ ಸಹಾಯಕವಾಗಲಿ ಎಂಬ ಉದ್ದೇಶಕ್ಕೆ ಒಂದು ಸಮೂಹ ಭಾವಚಿತ್ರಕ್ಕಾಗಿ ತಾವೊಮ್ಮೆ ವೇದಿಕೆಯ ಪಕ್ಕಕ್ಕೆ ಬರಬೇಕು. ತಮ್ಮ ಫಲ ಕಾಣಿಕೆಗಳನ್ನು ಹಿಡ್ಕೊಂಡೇ ಬರಬೇಕು ವೇದಿಕೆ ಅಂತ. ನಾರಾಯಣ ಗ್ರೂಪ್ ಡಿ ನೌಕರರು ಇವರ ಸುಪುತ್ರಿ ಲಾವಣ್ಯ ಅವರ ವೇದಿಕೆಗೆ ಬರಬೇಕು. ಹಾಗೆ ಕುಮಾರ್ ಕೆ ಇವರ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಸಂಪತ್ ಕುಮಾರ್ ಕೆ, ಅಭಿಷೇಕ್ ಎನ್ ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿಕೊಳ್ಳಬೇಕು. ಅಭಿಷೇಕ್ ಎನ್ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಶ್ರೀ ಯು ಕೆ ನಾರಾಯಣ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಗಳೂರು ಸುಪುತ್ರಿ ಹಿತೈಷಿ ವೇದಿಕೆಗೆ ಬರಬೇಕು. ಹಿತೈಷಿ 60.33%. ತಮ್ಮ ಗಮನಕ್ಕೆ ಯಾರೆಲ್ಲ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಅತಿಥಿಗಳ ಕೈಗಳಿಂದ ಸ್ವೀಕರಿಸಿದರು ದಯವಿಟ್ಟು ಆದಷ್ಟು ಬೇಗ ಇಲ್ಲ ನೋಡಿ ಎಲ್ಲ ಇಮೇಲ್ ಇತ್ತು ಯಾ ನೋಡಿ ಸಾಧಕ ಅಲ್ಲದೆ ದಿನಾಂಕ 25/11/2017 ನಡೆದಂತಹ ಬೇರೆ ಬೇರೆ ಇಂಡೋರ್ ಸ್ಟೇಡಿಯಂ ಕೋರಮಂಗಲ ಬೆಂಗಳೂರಿನಲ್ಲಿ ನಡೆದ ರಾಷ್ಟ್ರಮಟ್ಟದ ಕರಾಟೆಯಲ್ಲಿ 1 ಬೆಳ್ಳಿ ಪದಕ, ದಿನಾಂಕ 8/9/2018 ನಡೆದಂತಹ 36ನೇ ಸಸೂರ್ ನಗರ್ ಇಂಡೋರ್ ಸ್ಟೇಡಿಯಂ ಹೈದರಾಬಾದ್ ತೆಲಂಗಾಣದ ರಾಷ್ಟ್ರಮಟ್ಟದ ಕರಾಟೆಯಲ್ಲಿ 1 ಬೆಳ್ಳಿ ಪದಕವನ್ನು ಪಡೆದಿರುತ್ತಾರೆ. ಅಲ್ಲದೆ ವಿಶೇಷವಾಗಿ ಪಡುಬಿದ್ರೆಯಲ್ಲಿ ನಡೆದ 28ನೇ ಸ್ಟೇಟ್ ಲೆವೆಲ್ ಇಂಡೋರ್ ಕರಾಟೆ ಸ್ಪರ್ಧೆಯಲ್ಲಿ 2 ಬೆಳ್ಳಿ ಪದಕ, 21/1/2017 ನಡೆದಂತಹ ರಾಜ್ಯ ಮಟ್ಟದ ಕಾಲೇಜು ವಿಭಾಗದ ಕರಾಟೆ ಸ್ಪರ್ಧೆಯಲ್ಲಿ ಮಂಗಳೂರಿನಲ್ಲಿ 1 ಕಂಚು ಮತ್ತು ರಾಜ್ಯ ಮಟ್ಟದಲ್ಲಿ ಪುತ್ತೂರಿನಲ್ಲಿ ನಡೆದ ಸ್ಪರ್ಧೆಯಲ್ಲಿ 1 ಕಂಚು ಮತ್ತು 1 ಬೆಳ್ಳಿ ಪದಕವನ್ನು ಪಡೆದಿರುತ್ತಾರೆ. ಜೂಡೋ ಅಸೋಸಿಯೇಷನ್ ಪುತ್ತೂರು ಇವರ ಜೂಡೋ ಅಕಾಡೆಮಿ ವತಿಯಿಂದ ಜೂಡೋ ತರಬೇತಿಯನ್ನು ಇವರು ಪಡೆದಿರುತ್ತಾರೆ. ಹೀಗೆ ಬೇರೆ ಬೇರೆ ವಿಚಾರಗಳಲ್ಲಿ ಸಾಧನೆ ಮಾಡಿದ್ದು ಸೈನ್ಸ್ ಒಲಿಂಪೈಡ್ ಫೌಂಡೇಶನ್ ಇಂಟರ್ನ್ಯಾಷನಲ್ ಮ್ಯಾಥಮ್ಯಾಟಿಕ್ಸ್ ಒಲಿಂಪೈಡ್ ನ್ಯೂ ದಿಲ್ಲಿ ಇವರು ನಡೆಸಿದಂತಹ ಪರೀಕ್ಷೆಯಲ್ಲಿ ಚಿನ್ನದ ಪದಕವನ್ನು ಗಳಿಸಿದಂತಹ ಪ್ರತಿಭೆ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. ಪ್ರಖ್ಯಾತ್ ಪುಷ್ಪರಾಜ ಪೂಜಾರಿ ಇವರು ಮುಂದಕ್ಕೆ ಅವರ ಒಂದು ಕಿರು ಪ್ರದರ್ಶನವನ್ನು ಮಾಡುವುದರ ಮುಖೇನ ಈ ಕಾರ್ಯಕ್ರಮಕ್ಕೆ ಕಳೆ ತುಂಬಿಸಬೇಕಾಗಿ ವಿನಂತಿ. Thank you. My name is Prakhyat. Now I am in purple belt in karate. Now I will show purple belts kata.
ಒಂದು ಸಮರ ಕಲೆ, ಆತ್ಮರಕ್ಷಣೆಗೋಸ್ಕರ ಕಂಡುಹಿಡಿದಂತಹ ಒಂದು ವಿನೂತನವಾದ ಪ್ರಯೋಗ ಇದು. ಆ ಕರಾಟೆಯಲ್ಲಿ ಎಳೆಯ ಪ್ರತಿಭೆಗಳು ಪಕ್ವಗೊಂಡು ಅದನ್ನು ಇಂತಹ ಸಾರ್ವಜನಿಕ ವೇದಿಕೆಯಲ್ಲಿ ಪ್ರಸ್ತುತಿಗೊಳಿಸುವಂಥದ್ದು ನಿಜಕ್ಕೂ ಅಭಿನಂದನೀಯ. ಶ್ರೀ ಶೇಖರ್ ಬಂಗೇರ, ಶಕ್ತಿ ಶೇಖರಣ್ಣ ಎಂಬ ಹೆಸರನ್ನು ಪಡೆದಿದ್ದಂತಹ ತೊಕ್ಕೋಟಿನಲ್ಲಿ ಬಹಳ ದೊಡ್ಡ ಗುರುಗಳಾಗಿದ್ದಂತಹ ಶೇಖರ್ ಬಂಗೇರ ಇವರ ಶಿಷ್ಯ, ಶ್ರೀ ಶಕ್ತಿ ಭಾರತ್ ವ್ಯಾಯಾಮ ಶಾಲೆಯ ಸದಸ್ಯ. 1985ನೇ ಸಾಲಿನಲ್ಲಿ ದಸರಾ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಕುದ್ರೋಳಿ ಕೊರಗಪ್ಪ ಸಭಾಭವನದಲ್ಲಿ ಜರುಗಿದ್ದು ಅದರಲ್ಲಿ ಬೆಳ್ಳಿ ಪದಕವನ್ನು ಪಡೆದಂತಹ ಅದ್ಭುತವಾದ ಪ್ರತಿಭೆ. ಪ್ರಥಮ ಭಾಗವಹಿಸುವಿಕೆ ಅವರಿಗೆ ದೊಡ್ಡ ಕೀರ್ತಿಯನ್ನು ತಂದುಕೊಟ್ಟಿತು. ಅದಲ್ಲದೆ ಜೂನಿಯರ್, ಸೀನಿಯರ್ ಮತ್ತು ಸಿವಿಲ್ ಸರ್ವಿಸ್ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಚಿನ್ನ, ಬೆಳ್ಳಿ, ಕಂಚಿನ ಪದಕವನ್ನು ಪಡೆದಂತಹ ಪ್ರತಿಭೆ. 2008ರಲ್ಲಿ ಪೂನಾದಲ್ಲಿ ಜರುಗಿದ ಕಾಮನ್ವೆಲ್ತ್ ಅಂತಾರಾಷ್ಟ್ರೀಯ ಪವರ್ ಲಿಫ್ಟಿಂಗ್ ಸ್ಪರ್ಧಾಕೂಟದಲ್ಲಿ 74 kg ವಿಭಾಗದಲ್ಲಿ ನಮ್ಮ ಕರ್ನಾಟಕಕ್ಕೆ ಬೆಳ್ಳಿ ಪದಕವನ್ನು ತಂದುಕೊಟ್ಟಂತಹ ಕೀರ್ತಿ ಅದು ಹೇಮಚಂದ್ರ ಬಬ್ಬುಕಟ್ಟೆ ಅವರಿಗೆ ಸಂತದೆ. ರಾಷ್ಟ್ರಕ್ಕೆ ದೊಡ್ಡ ಗೌರವವನ್ನು ತಂದುಕೊಡುವಲ್ಲಿ ಪ್ರಾಮಾಣಿಕ ಸೇವೆಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಉದ್ಯೋಗದ ಜೊತೆಯಲ್ಲೇ ಇಂತಹ ದೈಹಿಕವಾಗಿರುವಂತಹ ಕಸರತ್ತುಗಳನ್ನು ತನ್ನದಾಗಿಸಿಕೊಂಡು ಅದರಲ್ಲಿ ಇನ್ನಷ್ಟು ಪಳಗಿಕೊಂಡು ಉನ್ನತವಾದ ಕೀರ್ತಿಯನ್ನು ತಂದುಕೊಟ್ಟು ಆ ಭಾಗಕ್ಕೆ ಮಾತ್ರ ಅಲ್ಲ ಇಡೀ ರಾಷ್ಟ್ರ ಹೆಮ್ಮೆ ಪಡುವಂತಹ ಕೆಲಸವನ್ನು ಮಾಡ್ತಾ ಇರುವ ಶ್ರೀ ಹೇಮಚಂದ್ರ ಬಬ್ಬುಕಟ್ಟೆ ಇವರಿಗೆ ಪೂಜ್ಯ ಶ್ರೀಗಳು ಮತ್ತು ಎಲ್ಲ ಅತಿಥಿಗಳು ಗೌರವವನ್ನು ಸಮರ್ಪಿಸಬೇಕಾಗಿ ವಿನಂತಿ. ಚಪ್ಪಾಳೆ ಮೂಲಕ ಅಭಿವಂದಿಸೋಣ ಶ್ರೀ ಹೇಮಚಂದ್ರ ಬಬ್ಬುಕಟ್ಟೆ ಇವರನ್ನು. ಶ್ರೀಮತಿ ಸುಹಾಸಿನಿ ದಾಮೋದರ ಇವರ ಸುಪುತ್ರರಾಗಿರುವಂತಹ ಚಂದ್ರಣ್ಣ ದಯವಿಟ್ಟು ವೇದಿಕೆಗೆ ಬರಬೇಕು. ಬಂಡವಾಳದ ಅಧ್ಯಕ್ಷರಾಗಿರುವ ಸುಶೀಲ್, ಕ್ರೀಡಾ ಅಧಿಕಾರಿಯಾಗಿರುವಂತಹ ಪ್ರದೀಪ್ ಡಿಸೋಜ ಅವರು ಕೂಡ ಆಗಮಿಸಬೇಕು ಈ ಸಂದರ್ಭದಲ್ಲಿ. ಪ್ರದೀಪ್ ಡಿಸೋಜ ಕ್ರೀಡಾಪಟುಗಳನ್ನು ಬೆಳೆಸುವಲ್ಲಿ ದೊಡ್ಡ ಕೊಡುಗೆ ನೀಡುತ್ತಾ ಬಂದಿರುವ ಪ್ರದೀಪ್ ಡಿಸೋಜ ಇವರು ಕೂಡ ಈ ಸಮಯದಲ್ಲಿ ಇದ್ದರೆ ಬಹಳ ಸಂತೋಷ. ವಂದನೆಗಳು. ಆದರಣೀಯ ಬಂಧುಗಳೇ, ಹೇಮಚಂದ್ರ ಬಬ್ಬುಕಟ್ಟೆ ಅವರನ್ನು ಬಹಳ ಅಭಿಮಾನದಿಂದ ನಾವು ಗೌರವಿಸಿದ್ದೇವೆ. ಅವರಿಗೆ ಭಗವಂತ ಸರ್ವಾನುಗ್ರಹವನ್ನು ಮಾಡಿ ಮನಸ್ಸು ಇಚ್ಛೆ ಸರ್ವ ಕೊಡುಗೆಗಳನ್ನು ಕಾಣಿಕೆಗಳನ್ನು ಯಥೇಚ್ಛವಾಗಿ ಸಂಪ್ರಾಪ್ತಗೊಳಿಸಲಿ ಎಂಬ ಪ್ರಾರ್ಥನೆ ನಮ್ಮದು. ಜನಾಧಾರವನ್ನು ಪಡೆದಿದ್ದಂತಹ ಇವರು ನಂತರ ಪವರ್ ಲಿಫ್ಟಿಂಗ್ನಲ್ಲಿ ಬಹಳ ದೊಡ್ಡ ಪ್ರಖ್ಯಾತಿಯನ್ನು ಪಡೆಯುತ್ತಾರೆ. ರಾಜ್ಯ, ರಾಷ್ಟ್ರಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನ, ಬೆಳ್ಳಿ ಮತ್ತು ಕಂಚಿನ ಪದಕವನ್ನು ಪಡೆದಿರುತ್ತಾರೆ. 2008ರಲ್ಲಿ ಪೂನಾದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಮಟ್ಟದ ಕಾಮನ್ವೆಲ್ತ್ ಪವರ್ ಲಿಫ್ಟಿಂಗ್ ಸ್ಪರ್ಧಾಕೂಟದಲ್ಲಿ ಚಿನ್ನದ ಪದಕವನ್ನು ಪಡೆದು ಭಾರತಕ್ಕೆ ದೊಡ್ಡ ಕೀರ್ತಿಯನ್ನು ತಂದುಕೊಟ್ಟಂಥದ್ದು ಕೀರ್ತಿ ಅದು ಲಕ್ಷ್ಮಣ ಯು ಇವರಿಗೆ ಸಲ್ತದೆ. ಬಹಳ ಗೌರವದಿಂದ ಸನ್ಮಾನವನ್ನು ಮಾಡಬೇಕು ಪೂಜ್ಯ ಶ್ರೀಗಳು ಮತ್ತು ಇತರ ಅತಿಥಿಗಳು. ವಂದನೆಗಳು, ಅಭಿವಂದನೆಗಳು ಲಕ್ಷ್ಮಣ ಇವರಿಗೆ. ಭಗವಂತ ಅವರಿಗೂ ಅವರ ಕುಟುಂಬಕ್ಕೂ ಪೂರ್ಣ ಅನುಗ್ರಹವನ್ನು ಮಾಡಲಿ. ಸಾಧನಾ ರಂಗದಲ್ಲಿ ಇನ್ನಷ್ಟು ಉನ್ನತವಾದ ಕೀರ್ತಿಯನ್ನು, ಹೆಸರನ್ನು ಸಾಧಿಸುವಂತಹ ಅವಕಾಶ, ಅನುಕೂಲಗಳನ್ನು ಕರುಣಿಸಲಿ ಎಂಬ ಪ್ರಾರ್ಥನೆ ನಮ್ಮದು. ಅಲ್ಲದೆ ಬಂಧುಗಳೇ, ವಿಶೇಷವಾಗಿ ಲಕ್ಷ್ಮಣ ಇವರು ಬಂಧುಗಳೇ, ರೂಪೇಶ್ ಅವರ ಪರಿಚಯ ನಮಗೆಲ್ಲರಿಗೂ ಇರುವಂಥದ್ದು. ವಿಶೇಷವಾಗಿ ಪರಿಚಯ ಮಾಡಿಕೊಡುವಂತಹ ಅಗತ್ಯ ಇರುವುದಿಲ್ಲ. ನನಗಿಂತಲೂ ಹೆಚ್ಚು ಇಲ್ಲಿ ಸೇರಿರುವಂಥ ವಿದ್ಯಾರ್ಥಿಗಳಿಗೆ, ಯುವ ಜನಾಂಗಕ್ಕೆ ಅವರು ಆತ್ಮೀಯರು ಎಲ್ಲ ದೃಷ್ಟಿಯಿಂದಲೂ ಎಂಬುದು ನಮಗೆ ಗೊತ್ತಿರುವಂಥ ವಿಚಾರ. ಆರ್ಜೆಯಾಗಿ, ವಿಜೆಯಾಗಿ ಕಲಾರಂಗಕ್ಕೆ, ಸಾಧನಾ ರಂಗಕ್ಕೆ ಪ್ರವೇಶ ಪಡೆದವರು ರೂಪೇಶ್ ಅವರು. ಕಿರುತೆರೆಯಲ್ಲಿ ನಟರಾಗಿ ಕೂಡ ಅಭಿನಯಿಸಿದ ನಂತರ ಇಡೀ ರಾಷ್ಟ್ರದಲ್ಲಿ ದೊಡ್ಡ ಹೆಸರು ಮಾಡಿದಂತಹ ಬಲೆ ತೆಲಿಪಾಲೆ ಎಂಬ ಕಾರ್ಯಕ್ರಮದ ನಿರೂಪಕರಾಗಿ ಅವರು ಪಾಲ್ಗೊಂಡು ದೊಡ್ಡ ಹೆಸರನ್ನು ಪಡೆದು ದೊಡ್ಡ ಖ್ಯಾತಿಯನ್ನು ಪಡೆದರು. ನಿರೂಪಕರು ಹೇಗಿರಬೇಕು ಎನ್ನುವುದರ
ಎನ್ನುವುದಕ್ಕೆ ಹೊಸ ದಿಗ್ದರ್ಶನವನ್ನು ಮಾಡಿಕೊಟ್ಟದ್ದು ಅದು ಬಲೆ ತೆಲಿಪಾಲಿ ನಿರೂಪಕರಾಗಿ ರೂಪೇಶ್ ಶೆಟ್ಟಿ ಅವರು. ಅಲ್ಲದೆ ಇವತ್ತಿಗೂ ಮಂಗಳೂರು ಸುತ್ತಮುತ್ತ ಯಾವುದೇ ಜಿಲ್ಲೆಗಳಲ್ಲಿ ಬೃಹತ್ ಮಟ್ಟದಲ್ಲಿ ರಸಮಂಜರಿ ಮನೋರಂಜನೆ ಕಾರ್ಯಕ್ರಮ ಮಾಡುವಾಗ ತಕ್ಷಣ ಅದಕ್ಕೆ ನಿರೂಪಕರಾಗಿ ಯಾರು ಬೇಕು ಅಂತ ಕೇಳಿದರೆ ರೂಪೇಶ್ ಶೆಟ್ಟಿ ಎಂಬ ಧ್ವನಿ ಇಡೀ ಸಭೆಯಿಂದ ಕೇಳಿ ಬರ್ತದೆ ಅಂತ ಹೇಳಿದರೆ ಅವರ ಜನಖ್ಯಾತಿಯ ವ್ಯಾಪ್ತಿ ಎಷ್ಟು ದೊಡ್ಡದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ವಜ್ರ ಮಹೋತ್ಸವ ಕಳೆದ ಡಿಸೆಂಬರ್ನಲ್ಲಿ ಪುರಭವನದಲ್ಲಿ ನಡೆದಿತ್ತು. ಆಗ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇವರೇ ನಿರೂಪಕರಾಗಿ ಪಾಲ್ಗೊಂಡದ್ದನ್ನು ಈ ಸಂದರ್ಭದಲ್ಲಿ ಬಹಳ ಗೌರವದಿಂದ ನಾವು ಸ್ಮರಿಸ್ತೇವೆ. ಅಲ್ಲದೆ ಚಲನಚಿತ್ರ ನಟರಾಗಿ, ಕಿರುಚಿತ್ರ ನಟರಾಗಿ ಅನುಭವವನ್ನು ಪಡೆದವರು, ನಟರಾಗಿ ದೊಡ್ಡ ಖ್ಯಾತಿಯನ್ನು, ಬಹಳ ದೊಡ್ಡ ಅಭಿಮಾನದ ಬಳಗವನ್ನು ಪಡೆದಿದ್ದಾರೆ. ರಂಗನಟರಾಗಿ, ಸಿನಿಮಾ ನಟರಾಗಿ, ನಿರೂಪಕರಾಗಿ ದೊಡ್ಡ ಕೀರ್ತಿಯನ್ನು ಮಾಡ್ತಾ ಇರುವ, ಸಾಧನೆಯನ್ನು ತೋರ್ತಾ ಇರುವಂತಹ ರೂಪೇಶ್ ಶೆಟ್ಟಿ ಇವರಿಗೆ ಅತ್ಯಂತ ಅಭಿಮಾನದಿಂದ ಕೊಡುವಂತಹ ಗೌರವ ಇದು. ಪೂಜ್ಯ ಶ್ರೀಗಳು ಮತ್ತು ಎಲ್ಲ ಅತಿಥಿಗಳು ಈ ಗೌರವವನ್ನು ಅವರಿಗೆ ಸಮರ್ಪಿಸಬೇಕಾಗಿ ವಿನಃ ಬಂಧುಗಳೇ, ನಮ್ಮ ಈ ಕಾರ್ಯಕ್ರಮಕ್ಕೆ ವಂಶಿ ರತ್ನಕುಮಾರ್ ಕೋಣಾಜೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸರಕಾರಿ ವಾಹನ ಚಾಲಕರ ಕೇಂದ್ರ ಸಂಘ ರಿಜಿಸ್ಟರ್ ಮಂಗಳೂರು ಇವರ ಶುಭಾಶಯ ಪತ್ರಗಳನ್ನು ಸಲ್ಲಿಸಿದ್ದಾರೆ. ಅವರಿಗೆ ವಿಶೇಷವಾದ ವಂದನೆಗಳನ್ನು ನಾವು ಸಲ್ಲಿಸ್ತಿದ್ದೇವೆ. ಅವರ ಪ್ರೀತಿ ಇನ್ನು ಮುಂದಕ್ಕೂ ನಮ್ಮ ಎಲ್ಲ ಚಟುವಟಿಕೆಗಳ ಮೇಲೆ ಇರಲಿ ಎಂಬ ಆಶಯ ನಮ್ಮದು. ಎರಡು 2018 ಜೆಸಿಸ್ ಬಾಲ ಪ್ರತಿಭೆ 2017 ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಮೈಸೂರು ಡ್ಯಾನ್ಸಿಂಗ್ ಸ್ಟಾರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಲವಾರು ಪ್ರಶಸ್ತಿಯನ್ನು ಪಡೆದಿರುವಂತಹ ಬಹುಮುಖ ಪ್ರತಿಭೆಗೆ ಕರಾವಳಿಯ ಪ್ರತಿಭೆ ಎನ್ನುವಂತಹ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಈಗ ಬೆಂಗಳೂರಿನಲ್ಲಿ ಸುದೀಪ್, ಚಲನಚಿತ್ರ ನಟರಾಗಿರುವ ಸುದೀಪ್ ಇವರು ನಾಯಕ ನಟರಾಗಿರುವಂತಹ ಒಂದು ಚಲನಚಿತ್ರದಲ್ಲಿ ಪ್ರಥಮ ಅಭಿನಯಿಸುವ ಅವಕಾಶಕ್ಕೋಸ್ಕರ ತೆರಳಿದ್ದಾರೆ. ಹಾಗಾಗಿ ಈ ಸನ್ಮಾನದಲ್ಲಿ ಪಾಲ್ಗೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವರ ತಂದೆಯಾಗಿರುವಂತಹ ರತ್ನಕುಮಾರ್ ಇವರು ಈ ಗೌರವವನ್ನು ಸ್ವೀಕರಿಸಬೇಕು. ವಂದನೆಗಳು, ಅಭಿವಂದನೆಗಳು. ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನು ಇಲ್ಲಿ ನಾನು ಸ್ಮರಿಸ್ತೇನೆ. ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ನನಗೆ 100 ಮಂದಿ ಉದ್ದೇಶಬದ್ಧರು, ದೃಢಚಿತ್ತರು, ಸೇವಾ ಮನೋಭಾವದವರು ಆದ ಯುವಕರು ಸಿಕ್ಕಿದ್ದಲ್ಲಿ ಈ ಪ್ರಪಂಚದ ಮುಖವನ್ನೇ ನಾನು ಬದಲು ಮಾಡಬಲ್ಲೆ ಅಂತ ಹೇಳಿದ್ರಂತೆ. ಬಹುಶಃ ಇಲ್ಲಿ ಯುವಕರ ಬದಲಿಗೆ ನಾವು ವ್ಯಕ್ತಿಗಳು ಅಂತೇಳಿ ತಗೊಂಡ್ರೆ ಡಿ ಗ್ರೂಪ್ ನೌಕರರ ಸಂಖ್ಯೆ ದಿನೇ ದಿನೇ ಕಡಿಮೆಯಾಗಿದ್ದು 100ರ ಒಳಗೆ ಇದೆ. ಆದರೆ ಅವರು ನಡೆಸುವಂತಹ ಒಂದು ಕಾರ್ಯಕ್ರಮಗಳನ್ನು ನೋಡಿದಾಗ ಆ ಸ್ವಾಮೀಜಿಯವರ ಒಂದು ಮಾತು, ಅವರು ಹೇಳಿದಂತಹ ಒಂದು ನುಡಿ, ಅದೊಂದು ಭದ್ರ ಭರವಸೆಯ ಮೇಲೆ ಹೇಳಿದ್ದಾರೆ ಅಂಥೇಳಿ ಕಂಡುಬರ್ತದೆ. ಯಾಕಂತ ಹೇಳಿದರೆ ಯಾವುದೇ ಒಂದು ಪದವೃಂದ ಸಂಘಟನೆಯಲ್ಲಿ ನಾವು ನೋಡಿದ ಮಟ್ಟಿಗೆ ನಮ್ಮ ಮಂಗಳೂರಲ್ಲಿ ಅತ್ಯಧಿಕ ಸಮಾಜೋಪಯೋಗಿ ಹಾಗೂ ಉಪಯುಕ್ತ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುವಂಥವರು ಡಿ ಗ್ರೂಪ್ ನೌಕರರು. ಬಹಳಷ್ಟು ಹೆಮ್ಮೆ ಎನ್ನಿಸ್ತಾ ಇದೆ. ನಮ್ಮ ಮಾತೃ ಸಂಘವಾದ ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘಕ್ಕೆ ಪೂರಕವಾಗಿ ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಅವರು ಸಹಕಾರವನ್ನು ನೀಡ್ತಾ ಬರ್ತಾ ಇದ್ದಾರೆ. ಮುಖ್ಯವಾಗಿ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಈಗ ಡಿ ಗ್ರೂಪ್ ಜನರ ಸಂಖ್ಯೆ ಕಡಿಮೆಯಾಗಿದೆ. ಯಾಕಂತ ಹೇಳಿದರೆ ಸರ್ಕಾರ ಎಲ್ಲ ಔಟ್ಸೋರ್ಸಿಂದ ಭರ್ತಿ ಮಾಡ್ತಾ ಇದೆ. ಡಿ ಗ್ರೂಪ್ ನೌಕರರ ನೇಮಕಾತಿ ಆಗ್ತಾ ಇಲ್ಲ. ಒಂದು ಕೆಲವು ಇಲಾಖೆಗಳನ್ನು ಬಿಟ್ಟರೆ ನೇಮಕಾತಿ ಆಗ್ತಾ ಇಲ್ಲ. ಹಾಗಾಗಿ ಪ್ರತಿಭಾ ಪುರಸ್ಕಾರದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗಿದೆ. ನಾವು ಪ್ರತಿಭಾ ಪುರಸ್ಕಾರವನ್ನು ಈ ಸಾರಿ ಹೊಸದಾಗಿ ಹಮ್ಮಿಕೊಂಡಿದ್ದೇವೆ. ನಮಗೆ ಪ್ರೇರಣೆ ಅಂತ ಹೇಳಿದರೆ ಈ ಡಿ ಗ್ರೂಪ್ ನೌಕರ ಸಂಘ ಈ ವರ್ಷ ಹೊಸದಾಗಿ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ಅಂದರೆ ನಮ್ಮಲ್ಲಿ ಎಲ್ಲರೂ ಬರ್ತಾರೆ, ಡಿ ಇಂದ ಹಿಡಿದು ಎವರೆಗೆ, A B C D ಎಲ್ಲರೂ ಬರ್ತಾರೆ. ಹಾಗಾಗಿ
ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಪಡೆದವರೆಲ್ಲರೂ ನಾಡ್ದು 4ನೇ ತಾರೀಕು ನಮ್ಮ ಸಂಘದ ನಂದಿನಿ ಸಭಾಭವನದಲ್ಲಿ ಜರುಗಲಿರುವ ಕಾರ್ಯಕ್ರಮಕ್ಕೆ ಬನ್ನಿ, ಅಲ್ಲಿ ನಿಮ್ಮನ್ನು ನಾವು ಪುರಸ್ಕರಿಸ್ತೇವೆ ಅಂತೇಳಿ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲರನ್ನು ಪ್ರೀತಿಯಿಂದ ನಾನು ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಇನ್ನೊಂದು ಮುಖ್ಯ ಕಾರ್ಯ ಮಾಡಿದ್ದಾರೆ ಅಂತ ಹೇಳಿದರೆ, ಈ ಸಾಧಕರನ್ನು ಸನ್ಮಾನ ಮಾಡಿದವರು ಹೇಮಚಂದ್ರ ಹಾಗೂ ಲಕ್ಷ್ಮಣ್ ಮತ್ತು ರೂಪೇಶ್ ಶೆಟ್ಟಿ. ಈ ಕಲೆ ಸಾಹಿತ್ಯ ಇದರಲ್ಲಿ ತೊಡಗಿಕೊಂಡವರು, ಅವರಿಗೆ ನಾವು ಕೊಡುವಂತಹ ಗೌರವ ಅಂತ ಹೇಳಿದರೆ ಅವರನ್ನೊಂದು ಸನ್ಮಾನ ಮಾಡಿ ಅವರಿಗೆ ಅದರಿಂದ ದೊರಕುವಂತಹ ಒಂದು ಆನಂದ ಬೇರೆ ಯಾವುದರಿಂದ ಇರುತ್ತೆ. ಹಾಗಾಗಿ ಅವರನ್ನು ಗುರುತಿಸಿ ಸನ್ಮಾನ ಮಾಡುವಂಥ ಕಾರ್ಯಕ್ರಮಗಳು ಆಗಾಗ ನಡೀತಾ ಇದ್ದರೆ ಅವರಲ್ಲಿರುವಂತಹ ಒಂದು ಕಲೆ ಹಾಗೂ ಅವರ ವಿಶಿಷ್ಟ ಒಂದು ಸಾಧನೆ ಮತ್ತಷ್ಟು ಪ್ರಜ್ವಲಿಸಲಿಕ್ಕೆ ಸಾಧ್ಯ ಇದೆ. ಇದೇ ಸಂದರ್ಭದಲ್ಲಿ ಶ್ರೀ ರೂಪೇಶ್ ಶೆಟ್ಟಿ ಅವರು ಕಲಾವಿದರು, ಅವರ ಒಂದು ಸಾಧನೆ ಒಂದು ಕಲಾ ಇದರಲ್ಲಿ ಅವರು ನೋಡಿದಂತಹ ಒಂದು ಸಾಧನೆ. ಹಾಗೆ ಲಕ್ಷ್ಮಣ್ ಅವರು ನಮ್ಮ ಸಹೋದ್ಯೋಗಿ, ನಾನು ಕೋರ್ಟಲ್ಲಿ ಶಿರಸ್ತರಾಗಿರುವವ, ಅವರು ನಮ್ಮದೇ ಕೋರ್ಟಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಭಾಳಷ್ಟು ಕೈಯಲ್ಲಿ ಕಾಸಿರಲಿಲ್ಲ ಅವರಿಗೆ, ದುಬೈಗೆ ಹೋಗಬೇಕು, 1 ಲಕ್ಷ ರೂಪಾಯಿ ಖರ್ಚಿದೆ. ಹಾಗೆ ಅವರೊಂದು ಏನಿಲ್ಲದೆ ಇದ್ದರೂ ಕೂಡ ಅದೊಂದು ವೆಯ್ಟ್ ಲಿಫ್ಟಿಂಗ್ನಲ್ಲಿ ಒಂದು ಅದಮ್ಯ ಉತ್ಸಾಹ ಅವರಿಗೆ, ನಾನು ಸ್ಪರ್ಧಿಸಲೇಬೇಕು ಅಂತೇಳಿ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಭಾಗವಹಿಸಿದೆ ಅಂತ ಹೇಳಿದರೆ ಸಣ್ಣ ಕೆಲಸ ಅಲ್ಲ. ಹಾಗೆ ನಾವೆಲ್ಲರೂ ಸಹಕಾರ ನೀಡಿ ಅವರನ್ನು ಕಳಿಸಿದ್ದೇವೆ, ಸಾಲ ಮಾಡಿದರು. ಹಾಗೆ ನೌಕರರೆಲ್ಲರೂ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಅವರು ಚಿನ್ನದ ಪದಕ ತಗೊಂಡು ಬಂದರು, ಅದೊಂದು ದೊಡ್ಡ ಸಾಧನೆ. ದುಬೈಯಲ್ಲಿ ನಡೆದಂತಹ ಒಂದು ಸ್ಪರ್ಧೆಯಲ್ಲಿ ಚಿನ್ನದ ಪದಕ ತಗೊಂಡು ಬಂದಿದ್ದಾರೆ, ನಮಗೆಲ್ಲರಿಗೂ ಸಂತೋಷದ ವಿಷಯ. Good afternoon. I would first like to thank the Almighty God for blessing us with a beautiful day for this beautiful occasion. Respected sirs, Shri Ekgamenada Swami, Sir Rupesh Shetty and Sir Prakash Nayak, thank you for gracing with this occasion. And I would like to thank JC Frankie Francis Kutina sir, and the members of Dakshina Kannada District D Varga Sarkari Naukara Sangha for giving me this opportunity to take this award, Pratibha Puraskar. I'd like to also remember my father, my mother, my sister, my family members, my teachers and my friends for supporting me to score good marks. And I would like to especially thank this group for always encouraging us and helping us being representative to ourselves. And I had received this Pratibha Puraskar last year also for the SSLC for scoring 97%. So it is a really good initiative, and I would like to thank you all for encouraging us always. And all of us, all the students, we promise to study more and excel. So thank you so much. Thank you, Manu. ಹಿತೇಶ್ ವೇದಿಕೆಗೆ ಬಂದು ಈ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಬೇಕು. ಸಿಂಚನ ಎಂ ರಾವ್, SSLCಯಲ್ಲಿ ಶ್ರೀ ಮೋಹನ್ ರಾವ್ ESI ಆಸ್ಪತ್ರೆ ಕದ್ರಿ ಶಿವಬಾಗ್ ಇವರ ಸುಪುತ್ರಿ SSLCಯಲ್ಲಿ ಉನ್ನತ ಅಂಕ ಗಳಿಸಿರುವಂತಹ ಸಿಂಚನ ಎಂ ರಾವ್ 408 ಅಂಕ 65.28%. ತಮ್ಮ ಗಮನಕ್ಕೆ ಒಂದು ಪ್ರಕಟಣೆ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ರಿಜಿಸ್ಟರ್ ದಕ್ಷಿಣ ಕನ್ನಡ ಇವರ ಸಹಯೋಗದಲ್ಲಿ ಯೋಗ ಪ್ರಾಣ ವಿದ್ಯಾ ಕರ್ನಾಟಕ ಮತ್ತು ಅಕ್ಷರ ಫೌಂಡೇಶನ್ ರಿಜಿಸ್ಟರ್ ಮೈಸೂರು ಮಂಗಳೂರು ವಿಭಾಗದ ವತಿಯಿಂದ ಬೃಹತ್ ಉಚಿತ ಯೋಗ ಪ್ರಾಣ ವಿದ್ಯಾ ಶಿಬಿರ ಮತ್ತು ಒತ್ತಡ ನಿವಾರಣೆ ಜೀವನ ಕೌಶಲ್ಯ ಶಿಬಿರ ಅಕ್ಟೋಬರ್ 28ನೇ ತಾರೀಕು ಆದಿತ್ಯವಾರ ಕೊರಗಪ್ಪ ಕಲಾ ಮಂದಿರ ಶ್ರೀ ಗೋಕರ್ಣಾಥೇಶ್ವರ ಕ್ಷೇತ್ರ ಕುದ್ರೋಳಿ ಇವರಿಗೆ ಎಲ್ಲರಿಗೂ ಕೂಡ ಗೌರವದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಭಗವಂತ ಅವರ ಉದ್ಯಮದಲ್ಲಿ ಇನ್ನಷ್ಟು ಏಳಿಗೆಯನ್ನು ಉಂಟು ಮಾಡಲಿ ಎಂಬ ಪ್ರಾರ್ಥನೆ ನಮ್ಮದು.
ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ಮಂದರ ಮಲೆ ಸುರಿಯೇ ಪಾವನವ
ಸುಗಂಧ ಬೀಸೆ ಅಮೃತ ಸನ್ನಿಧಿಯು ಸುಲಭ